ಖಂಡನೆಯನ್ನು ಮೀರಿದ್ದು. ಆದ್ದರಿಂದ ನಿಮ್ಮ ಶ್ಲಾಘ ಕಾರ್ಯಗಳೇ ನಿಮಗೆ ಸಿಗುವ ಪರಿಹಾರವಾಗಲಿ. ಭಾವಾರ್ಥ: ಪ್ರಸ್ತುತ ಶ್ಲೋಕವು ಶ್ರೀಮದ್ ಭಾಗವತದಲ್ಲಿ 10.32.22 ರಲ್ಲಿ ಬರುತ್ತದೆ. ಗೋಪಿಯರು ಆಡಿದ ವಿರಹ ಗೀತೆಯನ್ನು ಕೇಳಿ ಅವರೆಲ್ಲಿಗೆ ಹಿಂದಿರುಗಿಸಿದಾಗ ಸ್ವಯಂ ಶ್ರೀಕೃಷ್ಣನ ಬಾಯಿಂದಲೇ ಈ ಮಾತುಗಳು ಬಂದವು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತಿದ ಮಾತಾಜಿ? ಅಲ್ಲ, ಒಂದು 4-5 ಶ್ಲೋಕ ಓದಿದ ನಂತರ ಎಕ್ಸ್ಪ್ಲೇನ್ ಮಾಡ್ತಿದ. ಇವಾಗ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಮಾತಾಜಿ, ಆಮೇಲೆ ಶ್ಲೋಕ ಹೋಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ, ಗೋಪಿಯರಿಗೆ ಅವರು ಮಾಡ್ತಾ ಇರೋ ಸೇವೆಯ ಪರಾಕಾಷ್ಠೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಬ್ರಹ್ಮನ ಒಂದು ಆಯುರ್ಮಾನವೇ ನನಗೆ ಸಿಕ್ಕರು, ನೀವು ಮಾಡಿರುವ ನಿಷ್ಕಳಂಕ ಸೇವೆಯ ಋಣವನ್ನು ನಾನು ತಿಳಿಸಲಾರೆ. ಕಳಚಿಕೊಳ್ಳಲಾದಂತಹ ಇಂತಹ ಎಲ್ಲ ಸಾಂಸಾರಿಕ ಗುಣಗಳಿಂದ ಕಳಚಿಕೊಂಡು ಗೋಪಿಕಾಸ್ತ್ರೀಯರೆಲ್ಲ ಬಂದ್ಬಿಡ್ತಾರಲ್ವ, ಸಂಸಾರದ ಬಗ್ಗೆ ಅವರು ಏನೂ ಯೋಚನೆ ಮಾಡೋದಿಲ್ಲ, ಭಗವಂತನ್ನೇ ನೆಚ್ಕೊಂಡು ಅವರು ಅಷ್ಟು ಪ್ರೇಮ ಅವರದ್ದು. ಕೃಷ್ಣ ಪ್ರೇಮ ಅನ್ನೋದು ಕಾಮ ಪ್ರೇಮವಾಗಿರುತ್ತೆ ಅವರಲ್ಲಿ, ಸೂರ್ಯನಂತೆ ಪ್ರಜ್ವಲಿಸ್ತಾ ಇರುತ್ತೆ. ಅವರು ಹೊಣೆಗಳಿಂದ ಸಂಸಾರದಲ್ಲಿ ಏನ್ ಹೇಳ್ತಾರೆ ಗಂಡ, ಅದೆಲ್ಲ ಬಿಟ್ಬಿಟ್ಟು ಹಾಗಾಗಿ ಕಳ್ಸ್ಕೊಂಡು ಬಂದ್ಬಿಡ್ತಾರಲ್ಲ. ನೀವು ನನ್ನಲ್ಲಿ ಬೆಳೆಸಿರುವ ಸ್ನೇಹ ಎಂಥ ಖಂಡನೆಯನ್ನು ಮೀರಿದ್ದು, ಅದಕ್ಕೆ ಸಮಾನವಾದ ಯಾರೂ ಇಲ್ಲ. ಆದ್ದರಿಂದ ನಿಮ್ಮ ಶ್ಲಾಘ್ಯ ಕಾರ್ಯಗಳೇ ನಿಮಗೆ ಸಿಗುವ ಪರಿಹಾರವಾಗಲಿ. ಅದಕ್ಕೆ ಸಮನಾಗಿ ನಾನು ಏನು ಮಾಡೋಕ್ಕಾಗಲ್ಲ. ಭಗವಂತ ಹೇಳ್ತಾರೆ, ಎಷ್ಟು ಕರುಣಾಮಯ ಅಲ್ವಾ ಭಗವಂತ. ನಾವು ಒಂದು ಚೂರು ಮಾಡಿದ್ರೆ ಪರಮಾತ್ಮ ಅಷ್ಟು ಗ್ಯಾಪ್ ಕಟ್ಕೊಂಡು ತುಂಬ ಮಾಡ್ತಾರಂತೆ. ಇದಕ್ಕೆ ಉದಾಹರಣೆಯಾಗಿ ದ್ರೌಪದಿ ವಸ್ತ್ರಾಪರಣದ ಟೈಮಲ್ಲಿ ದ್ರೌಪದಿ ಭಗವಂತನಿಗೆ ಬ್ರಹ್ಮಾಸ್ತ್ರ ಬಿಟ್ಟಾಗ ಒಂಚೂರು ರಕ್ತ ಇದಾಗಿರುತ್ತೆ. ಆವಾಗ ಸೀರೆ ಏನು ನೋಡೋದಿಲ್ಲ, ತಕ್ಷಣ ಇದು ಮಾಡ್ತಾರಲ್ವ. ಅದನ್ನು ನೆನೆಸ್ಕೊಂಡು ಗೋವಿಂದ ಅಂತ ಸಭೆಯಲ್ಲಿ ವಸ್ತ್ರಾಪರಣ ಆದಾಗ ಎಷ್ಟು ಸೀರೆ ಕೊಟ್ಟು ದುಶ್ಯಾಸನಿಗೆ ಕೈ ಇದಾಗ್ಬಿಡುತ್ತೆ, ಅಷ್ಟು ಕಾಪಾಡ್ತಾರೆ. ಪ್ರತಿಯೊಂದು ಇದರಲ್ಲೂ ಅಷ್ಟೇ ಭಗವಂತ ನಾವು ಒಂದು ಚೂರು ಮಾಡಿದ್ರೆ ಅದು ಜನ್ಮಕ್ಕೂ ಅದನ್ನು ನಮಗೆ ಹಿಂದಿರಿಸ್ಕೊಡ್ತಾರೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇದನ್ನೇ ಶ್ರೀಮದ್ ಭಾಗವತದಲ್ಲವೇ 10.32 ಆ ಶ್ಲೋಕದಲ್ಲಿ ಗೋಪಿಯರು ಹಾಡಿದ ವಿರಹಗೀತೆಯನ್ನು ಕೇಳಿ ಅಲ್ಲಿರಿಗೆ ಹಿಂತಿರುಗಿದಾಗ ಸ್ವಯಂ ಕೃಷ್ಣನ ಬಾಯಿಂದಲೇ ಇದೆಲ್ಲ ಮಾತುಗಳು ಬಂದವು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 181. ಹರೇ ಕೃಷ್ಣ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಇದರಲ್ಲಿ ನೀವೆಲ್ಲ ತುಂಬ ಸ್ವಲ್ಪ ಚೆನ್ನಾಗಿ ಓದಿರೋರು ಇದ್ದೀರಾ, ಏನಾದರೂ ಸೇರಿಸೋದಾದ್ರೆ ತಿಳಿಸ್ಕೊಡಿ. ಹರೇ ಕೃಷ್ಣ. ಮಾತಾಜಿ, ನನಗೆ ಅಷ್ಟೊಂದೇನು ತಿಳಿದಿಲ್ಲ. ಹರೇ ಕೃಷ್ಣ. ಏನಾದರೂ ಹೇಳ್ತೀರಾ? ಹರೇ ಕೃಷ್ಣ. ಶ್ಲೋಕ ಓದ್ಲಾ? ಶ್ಲೋಕ 181 ಓದಿ ಮಾತಾಜಿ. तबे ये देखिए गोपीर निज देहे प्रीता सेहे तो कृष्णेर लागी जानिह निश्चित. हरे कृष्ण. ಹರೇ ಕೃಷ್ಣ. ಓದಿ ಯಾರಾದ್ರು. ಮೋಹಿನಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 181. ತಬಯ್ಯ ದೇಕಿಯೇ ಗೋಪಿ ನಿಜ ದೇಹ ಪ್ರೀತ ಸೇಹೋತ ಕೃಷ್ಣೇರ ಲಾಗಿ ಜಾನಿಹಿ ನಿಶ್ಚಿತ. ತಬೆ ಹೀಗೆ, ಏ ಯಾವುದೇ, ದೇಕಿಯೇ ನೋಡುವೆವು, ಗೋಪಿಯರು ನಿಜ ದೇಹೆ ಅವರ ಸ್ವಂತದ ಶರೀರಗಳಿಗಾಗಿ, ಪ್ರೀತ ವಾತ್ಸಲ್ಯ, ಸೇಹೋ ಅದು, ತ ನಿಜವಾಗಿಯೂ, ಕೃಷ್ಣೇರಲಾಗಿ ಭಗವಾನ್ ಕೃಷ್ಣನಿಗಾಗಿ, ಜಾನಿಹ ತಿಳಿಯುವೆವು, ನಿಶ್ಚಿತ ಖಂಡಿತ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಈಗ ಗೋಪಿಯರು ತಮ್ಮ ದೇಹಗಳಲ್ಲಿ ತಾವು ತೋರುತ್ತಿರುವ ಮಮತೆಯು ಪ್ರಭು ಕೃಷ್ಣನ ಸಲುವಾಗಿಯೇ ಎಂಬುದನ್ನು ನಿಶ್ಚಿತವಾಗಿ ತಿಳಿದುಕೊಳ್ಳಿ. ಭಾವಾರ್ಥ: ಗೋಪಿಯರು ಪ್ರದರ್ಶಿಸಿದ ನಿಸ್ವಾರ್ಥ ದೈವ ಪ್ರೇಮಕ್ಕೆ ಸಮನಾದದ್ದು ಇನ್ನೊಂದಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಗೋಪಿಯರು ತಮ್ಮನ್ನು ಸಿಂಗರಿಸಿಕೊಳ್ಳುವಲ್ಲಿ ತೋರಿದ ಉತ್ಸಾಹವನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ತಮ್ಮನ್ನು ನೋಡಿ ಕೃಷ್ಣನು ಸಂತುಷ್ಟನಾಗಲೆಂದೇ ಗೋಪಿಯರು ತಮ್ಮ ದೇಹಗಳನ್ನು ಸಾಧ್ಯವಿದ್ದಷ್ಟು ಚೆನ್ನಾಗಿ ಅಲಂಕರಿಸಿಕೊಂಡರು. ಅವರಲ್ಲಿ ಯಾವುದೇ ಕುಟಿಲ ಅಪೇಕ್ಷೆಗಳಿರಲಿಲ್ಲ. ನಮ್ಮ ದೇಹಗಳನ್ನಷ್ಟೇ ಅಲ್ಲ, ತಮ್ಮಲ್ಲಿದ್ದುದೆಲ್ಲವನ್ನು ಗೋಪಿಯರು ಕೃಷ್ಣನ ಸೇವೆಗೆ ಅರ್ಪಿಸಿಕೊಂಡರು. ತಮ್ಮ ದೇಹಗಳೇನಿದ್ದರೂ ಕೃಷ್ಣನ ಸಂತೋಷಕ್ಕಾಗಿಯೇ ಇರುವುದೆಂಬುದು ಒಂದು ಒಪ್ಪಿತ ವಿಷಯ ಎಂಬುದೇ ಅವರ ಭಾವನೆಯಾಗಿತ್ತು. ತಮ್ಮನ್ನು ನೋಡಿ
ಹಾಗೂ ಸ್ಪರ್ಶಿಸಿ ಕೃಷ್ಣನು ಸಂತೋಷ ಪಡುತ್ತಾನೆಂದು ನಂಬಿ ಗೋಪಿಯರು ತಮ್ಮ ದೇಹಗಳನ್ನು ಅಲಂಕರಿಸಿಕೊಂಡರು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗೋಪಿಯರು ಅವರು ತಮ್ಮ ದೇಹದ ಮೇಲೆ ತೋರಿಸ್ತಾ ಇರೋ ಮಮತೆ ಅಂದ್ರೆ ನಾವು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡಿರ್ತೀವಿ, ಆದ್ರೆ ಭಗವಂತನಿಗೆ ಸೇವೆ ಮಾಡುವಾಗ ಅವರು ದೇಹವನ್ನು ಅಲಂಕರಿಸ್ಕೊಳ್ಳೋದು, ಯಾವುದೇ ಸೇವೆ ಮಾಡಿದ್ರು ಅದು ಭಗವಂತನಿಗೋಸ್ಕರ. ಏನು ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ಅದು ಕೃಷ್ಣನಿಗೆ ಸಂತೋಷ ಆಯ್ತು ಅಂದ್ರೆ ಆ ಕೆಲಸ ಮಾಡಬೇಕು. ಕೃಷ್ಣನಿಗೆ ಇದು ಇಷ್ಟ ಇಲ್ಲ ಅಂದ್ರೆ ನಾವು ಮಾಡೋ ಹಾಗಿಲ್ಲ. ಅಂದ್ರೆ ಅವರು ಅಲಂಕಾರ ಮಾಡ್ಕೊಳ್ತಾ ಇದ್ದು ತಮ್ಮ ಅದರಲ್ಲಿ ಉತ್ಸಾಹ ತೋರಿಸ್ತಾ ಇದ್ರಲ್ವಾ, ಅದನ್ನ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಅಲೌಕಿಕವಾಗಿ ಪಾರಮಾರ್ಥಿಕವಾಗಿ ತಿಳಿದಿರೋರು ಏನ್ ಮಾಡ್ತಾರೆ, ಅದನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನಾವು ಲೌಕಿಕವಾಗಿ ನೋಡಿದಾಗ ಅರ್ಥ ಆಗುತ್ತೆ. ಅದನ್ನ ಭಗವಂತನ ಇದ್ರಲ್ಲಿ ನೋಡಿದ್ರೆ ಯಾರು ಕೃಷ್ಣನಿಗೆ ಸಂತೋಷ ಆಗ್ಲಿ ಅಂತ ಗೋಪಿಯರು ತಮ್ಮ ದೇಹವನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರು ಭಗವಂತನಿಗೆ ಅದು ಸಂತೋಷ ಕೊಡುತ್ತೆ. ಆಮೇಲೆ ಯಾವುದು ಭಗವಂತನಿಗೆ ಸಂತೋಷ ಅದನ್ನು ಮಾಡೋಣ ಅಂದ್ಬಿಟ್ಟು ಗೋಪಿಯರು ಕೃಷ್ಣನ ಸೇವೆಗಳಿಗೆ ತಮ್ಮ ಇಡೀ ಎಲ್ಲದನ್ನು ಅರ್ಪಿಸ್ಕೊಂಡ್ರು. ತಮ್ಮ ದೇಹಗಳು ಏನಿದ್ರು ಕೃಷ್ಣನ ಸಂತೋಷಕ್ಕಾಗಿ ಇರುವುದು. ಅವನೇ ಅಲ್ವಾ ನಮಗೆ ಎಲ್ಲ ಅಂಗಗಳ ಒಡೆಯ, ಅವನೇ ಋಷಿಕೇಶ, ಅವನೇ ಭಗವಂತ, ಎಲ್ಲ ನಮ್ಮ ಅಂಗಗಳ ಒಡೆಯ ಅನ್ನೋದನ್ನ ಅವರು ತಿಳ್ಕೊಂಡಿರೋದ್ರಿಂದ ನಾವು ಮಾಡೋ ಅವರು ಗೋಪಿಯರು ಏನು ಅಲಂಕಾರ ಮಾಡ್ಕೊಂಡ್ರು, ಏನೇ ಆದ್ರೂ ಅದು ಭಾವನೆ ಅವರು ಕೆಟ್ಟ ಭಾವನೆ ಇರಲಿಲ್ಲ. ಕೃಷ್ಣನ ಸಂತೋಷಕ್ಕಾಗಿ ಮಾಡೋ ನಾವು ಯಾವ ಕೆಲಸನೂ ಕೃಷ್ಣನಿಗೆ ಗೋಪಿಕಾಸ್ತ್ರೀಯರು ನಾವು ಯಾವಾಗಲೂ ಇದನ್ನ ನೆನೆಸ್ಕೋಬೇಕು. ಯಾವ ಥರ ಅವರು ಪ್ರತಿಯೊಂದು ವಿಷಯದಲ್ಲೂ ಭಗವಂತನ ನೆನಪಿಸ್ಕೊಂಡು ಭಗವಂತನಿಗೆ ಸೇವೆಗೋಸ್ಕರ ಮುಡುಪಾಗಿ ಇಟ್ಕೊಂಡಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 182 ಓದ್ಲಾ? ಏಯಿ ದೇಹ ಕೈಲುಜ್ ಆಮಿ ಕೃಷ್ಣೇ ಸಮರ್ಪಣ ತಾಜ್ರ ಧನ ತಾಜ್ರ ಇಹ ಸಂಭೋಗ ಸಾಧನ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 182. ಏಯಿ ದೇಹ ಕೈಲು ಆಮಿ ಕೃಷ್ಣೆ ಸಮರ್ಪಣ ತಾಂಡ್ರಧನ ತಾಂಡ್ರ ಇಹ ಸಂಭೋಗ ಸಾಧನ. ಏಯಿ ಈ ದೇಹ ಶರೀರ ಕೈಲು ಮಾಡಿವೆ, ಅಮಿ ನನ್ನ ಕೃಷ್ಣ ಪ್ರಭು ಕೃಷ್ಣನಿಗೆ ಸಮರ್ಪಣ ನಿವೇದನೆ, ತಾಂಡ್ರ ಅವನದರ ಧನ ಐಶ್ವರ್ಯ, ತಾಂಡ್ರ ಅವನದರ ಇಹ ಈ ಸಂಭೋಗ ಅನುವಾದ: ಗೋಪಿಯರು ಆಲೋಚಿಸುತ್ತಾರೆ, ನಾನು ನನ್ನ ಈ ದೇಹವನ್ನು ಕೃಷ್ಣನಿಗೆ ಸಮರ್ಪಿಸಿದ್ದೇನೆ, ಅದರ ಒಡೆಯ ಅವನು, ಅದು ಅವನಿಗೆ ಸುಖವನ್ನು ನೀಡುತ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಗೋಪಿಯರು ಏನ್ ಮಾಡ್ತಾರೆ, ಆಲೋಚಿಸ್ತಾರೆ, ನನ್ನ ದೇಹದ ಈ ಭಗವಂತನೇ ನನ್ನ ದೇಹನ ಕೊಟ್ಟಿರೋದು, ಅವನೇ ಈ ದೇಹದ ಒಡೆಯ, ಅವನೇ ಋಷಿಕೇಶ. ಆದ್ರಿಂದ ಅವನು ಕೊಟ್ಟಿರೋ ದೇಹದಿಂದ ನಾನು ಎಲ್ಲ ಕೆಲಸಗಳನ್ನ ಅವನಿಗೆ ಸಂತೋಷ ಆಗ್ಲಿ ಅಂತ ಅರ್ಪಿಸ್ತಾ ಇದ್ದೀನಿ. ಅವನೇ ಒಡೆಯ, ಇಡೀ ಲೋಕಕ್ಕೆ ಒಡೆಯ. ಅದು ಅವನ ನಮ್ಮ ಎಲ್ಲ ಶರೀರದ ಎಲ್ಲ ಭಾಗ, ಎಲ್ಲ ಅಂಗಗಳಿಗೂ ಅವನೇ ಒಡೆಯ. ಅವನಿಗೆ ನಾನು ನಿರಂತರವಾದ ಸುಖವನ್ನು ಕೊಡಬೇಕು ಅನ್ನೋ ಒಂದೇ ಒಂದು ಭಾವನೆಯಿಂದ ಅವರು ತುಂಬಾ ಒಳ್ಳೆ ಪ್ರೇಮ. ಆ ಪ್ರೇಮಕ್ಕೆ ಒಂದು ಸಮಾನೇ ಇಲ್ಲ. ಅದೇ ಭಗವಂತನೇ ಹೇಳ್ತಾನಲ್ಲ, ಅದಕ್ಕೆ ಸಮನಾದ ಅವರ ಪ್ರೇಮಕ್ಕೆ ಕಟ್ಟೋದಕ್ಕೆ ಯಾವುದು ಸಾಧ್ಯ ಇಲ್ಲ. ಅಷ್ಟು ಅವರು ಏನು ಇದಾಗಿ ಭಗವಂತನಲ್ಲಿ ಅಬ್ಸಾರ್ಬ್, ತುಂಬಾ ಪರಮಾತ್ಮನಲ್ಲಿ ಲೀನವಾಗಿರ್ತಾರೆ. ಅಷ್ಟು ಪ್ರೀತಿ ಇರುತ್ತೆ ಭಗವಂತನ ಕಂಡ್ರೆ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 183. ಯೇ ದೇಹ ದರ್ಶನ ಸ್ಪರ್ಶೆ ಕೃಷ್ಣಸ್ತ ಸಂತೋಷಣ ಏಯಿ ಲಾಗಿ ಕರೆ ದೇಹೇರ ಮಾರ್ಜನ ಭೂಷಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಮಾತಾಜಿ, ಗೀತಾ ಕೋಡಿಕಲ್ ಮಾತಾಜಿ, ಗೀತಾ ಕೋಡಿಕಲ್ ಮಾತಾಜಿ ಓದ್ತೇನೆ ಮಾತಾಜಿ. ಓದಿ ಮಾತಾಜಿ. ಏ ದೇಹ ದರ್ಶನ ಅದಲ್ಲ ಮಾತಾಜಿ. ಹಾ ಮಾತಾಜಿ. ಏ ದೇಹ ದರ್ಶನ ಸ್ಪರ್ಶೆ ಕೃಷ್ಣ ಸಂತೋಷನ ಏಯಿಲಾಗಿ ಕರೆ ದೇಹೇರ ಮಾರ್ಜನ ಭೂಷಣ. ಅನುವಾದ: ಈ ದೇಹವನ್ನು ನೋಡುವುದರಿಂದ ಹಾಗೂ ಮುಟ್ಟುವುದರಿಂದ. ಓದಿ ಮಾತಾಜಿ. ಸಾರಿ.
ಏ ದೇಹ, ಈ ದೇಹದ ದರ್ಶನ ನೋಡುವುದು, ಸ್ಪರ್ಶೆ ಮುಟ್ಟುವುದು, ಕೃಷ್ಣ ಪ್ರಭು ಕೃಷ್ಣನ ಸಂತೋಷನ ತೃಪ್ತಿ, ಏಯಿಲಾಗಿ ಇದಕ್ಕಾಗಿ ಕರೆ ಮಾಡುತ್ತಾರೆ. ದೇಹದ ಮಾರ್ಜನ, ಶುದ್ಧೀಕರಣ, ಭೂಷಣ, ಅಲಂಕಾರ. ಅನುವಾದ: ಈ ದೇಹವನ್ನು ನೋಡುವುದರಿಂದ ಹಾಗೂ ಮುಟ್ಟುವುದರಿಂದ ಕೃಷ್ಣನಿಗೆ ಸಂತೋಷವಾಗುತ್ತದೆ. ಗೋಪಿಯರು ತಮ್ಮ ದೇಹಗಳನ್ನು ಶುಚಿಯಾಗಿಟ್ಟುಕೊಳ್ಳುವುದು ಹಾಗೂ ಅಲಂಕರಿಸಿಕೊಳ್ಳುವುದು ಈ ಕಾರಣಕ್ಕಾಗಿಯೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತಾರೆ, ಭಕ್ತಿಯ ಸ್ವರೂಪವನ್ನು ಹೇಳ್ತಾ ಇದ್ರೆ, ಅಂದ್ರೆ ಇದರಲ್ಲಿ ನಿಷ್ಕಲ್ಮಶವಾದ ಅವರ ಪ್ರೇಮ ಭರಿತವಾದ ಭಕ್ತಿ ಭಗವಂತನನ್ನ ಹೇಗೆ ಆಕರ್ಷಿಸುತ್ತೆ ಅನ್ನೋದನ್ನ ನಮಗೆ ಎತ್ತಿ ತೋರಿಸ್ತಾರೆ. ಹರೇ ಕೃಷ್ಣ. ಅವರದಲ್ಲಿ ನಿಷ್ಕಲ್ಮಶ ಭಕ್ತಿ ಇರೋದ್ರಿಂದ ಅದು ಪ್ರೇಮ ಭರಿತ ಭಕ್ತಿಯು ಭಗವಂತನನ್ನ ಹೇಗೆ ಆಕರ್ಷಿಸ್ಬಿಟ್ಟು ಭಗವಂತ ನಮ್ಮ ದೇಹನ ನೋಡ್ತಾನೆ, ಅವನಿಗೆ ಸಂತೋಷ ಆಗುತ್ತೆ. ಮುಟ್ಟೋದ್ರಿಂದ ಕೃಷ್ಣನಿಗೆ ಏನು ಇಷ್ಟ ಆಗುತ್ತೋ ಅದು ನಮಗೆ ಸಂತೋಷ ಆಗುತ್ತೆ. ಗೋಪಿಯರು ತಮ್ಮ ದೇಹವನ್ನು ಶುಚಿಯಾಗಿ ಇಟ್ಕೊಳ್ತಾರೆ. ಪರಮಾತ್ಮ ನಮ್ಮನ್ನೆಲ್ಲ ನೋಡ್ತಾನೆ ಅಂತ. ಇವಾಗ ನಾವು ಹಾಗೆ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಹರೇ ಕೃಷ್ಣ, ಅವಾಗ ಏನ್ ಮಾಡ್ತೀವಿ, ಪರಮಾತ್ಮ ನಮ್ಮನ್ನು ಅಂದ್ಬಿಟ್ಟು ನಾವು ಫಸ್ಟೇ ಹೋಗೋವಾಗಲೇ ಅದು ಕೇಳಬೇಕು ಅಂತ ಹೋದ್ರೆ ಪರಮಾತ್ಮ ಏನ್ ಮಾಡ್ತಾರೆ, ಓ ಬಂದ್ರಪ್ಪ, ನನಗೆ ತಲೆನೋವು, ಇವ್ರು ಬಂದ್ರು, ಏನೋ ಕೇಳ್ತಾರೆ ಅಂತ. ಅದನ್ನ ನಾವು ಏನ್ ಮಾಡ್ಬೇಕು, ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮ ಅನಾವೃತ, ಶುದ್ಧ ಭಕ್ತಿಯಿಂದ ನಾವು ಏನು ಕೇಳಬಾರ್ದು. ಮೊದಲು ಪರಮಾತ್ಮನ ಪಾದದಿಂದ ಅವನ ಸೌಂದರ್ಯವನ್ನ ನೋಡ್ತಾ ಹೋಗ್ಬೇಕು. ಆ ಥರ ಆವಾಗ ಪರಮಾತ್ಮ ನಮ್ಮನ್ನು ನೋಡ್ಬೇಕು. ಆವಾಗ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗುವಾಗ ಸಂತೋಷವಾಗಿ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ ಹರೇ ಕೃಷ್ಣ. ಆ ಥರ ಗೋಪಿಯರು, ಅಂದ್ರೆ ಗೋಪಿಯರ ಪ್ರೇಮ ಭಾವಕ್ಕೆ ನಮ್ದು ಹೊಂದ್ಸಕ್ ಆಗಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ, ಪರಮಾತ್ಮ ನಮ್ಮನ್ನು ಚೆನ್ನಾಗಿ ಇಟ್ಟಿರ್ತಾನೆ, ನಮ್ಮನ್ನು ನೋಡ್ತಾನೆ, ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂದ್ಬಿಟ್ಟು ಸಂತೋಷವಾಗಿ ಗೋಪಿಯರು ತಮ್ಮ ದೇಹವನ್ನು ಶುಚಿಯಾಗಿ ಇಟ್ಕೊಂಡು ಅಲಂಕರಿಸ್ಕೊಳ್ತಾ ಇದ್ದಿದ್ದು ಈ ಕಾರಣಕ್ಕೇನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಶ್ಲೋಕ 184. ನಿಜಾಂಗಂ ಅಪಿಯ ಗೋಪ್ಯೋ ಮಮೇಶಿ ಸಮುಪಾಸತೆ ತಾಭ್ಯ ಪರಂ ನಮೇ ಪಾರ್ಥ ನಿಗೂಢ ಪ್ರೇಮ ಭಾಜನಂ. ಹರೇ ಕೃಷ್ಣ. ಭವ್ಯ ಮಾತಾಜಿ ಓದಿ. ಭವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಜಾಂಗಂ ಅಪಿ ಯಾ ಗೋಪ್ಯೋ ಮಮೇತಾ ಸಮಪಾಸತೆ ತಭ್ಯಂ ಪರಂ ನಮೇ ಪಾರ್ಥ ನಿಗೂಢ ಪ್ರೇಮ ಭಾಜನಂ. ನಿಜ ಆಜ್ಞಂ ಸ್ವಂತ ದೇಹ ಅಪಿ ಆದರೂ ಯಾರು ಗೋಪಿಯರು ಮಮ ನನ್ನ ಇತಿ ಹೀಗೆ ಆಲೋಚಿಸುತ್ತಾ ಸಮುಪಾಸತೆ ಅಲಂಕರಿಸಿಕೊಳ್ಳುವುದರಲ್ಲಿ ತೊಡಗುತ್ತಾರೆ. ತಾಭ್ಯ ಅವರಿಗಿಂತ ಪರಂ ದೊಡ್ಡದು ನಾ ಇಲ್ಲ ಮೇ ನನಗೆ ಪಾರ್ಥ ಓ ಅರ್ಜುನ ನಿಗೂಢ ಪ್ರೇಮ ಗಾಢ ಪ್ರೇಮದ ಭಜನಂ ಆಶ್ರಯ ಸ್ಥಾನಗಳು. ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓ ಅರ್ಜುನ, ನನ್ನಲ್ಲಿ ಗಾಢ ಪ್ರೇಮವಿಟ್ಟು ಅದಕ್ಕೆ ಆಶ್ರಯ ನೀಡುವವರಲ್ಲಿ ಗೋಪಿಯರನ್ನು ಮೀರಿಸದವರಿಲ್ಲ. ತಮ್ಮ ದೇಹಗಳು ನನಗಾಗಿ ಇವೆ ಎಂದು ಗೋಪಿಯರು ಭಾವಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಅವರು ತಮ್ಮ ದೇಹಗಳನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾರೆ ಹಾಗೂ ಅಲಂಕರಿಸಿಕೊಳ್ಳುತ್ತಾರೆ. ಭಾವಾರ್ಥ: ಕೃಷ್ಣನು ನುಡಿದ ಈ ಶ್ಲೋಕವು ಆದಿಪುರಾಣದಲ್ಲಿದೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ, ಈ ಭಗವಂತ ಗೋಪಿಯರ ಪ್ರೇಮ ಭರಿತ ಭಕ್ತಿಯನ್ನ, ಶುದ್ಧ ಭಕ್ತಿ ಭಗವಂತನೊಂದಿಗೆ ಆತ್ಮೀಯ ಸಂಬಂಧವನ್ನು ಹೇಗೆ ಸ್ಥಾಪಿಸುತ್ತೆ ಅನ್ನೋದು ಇದು ಗೊತ್ತಾಗುತ್ತೆ. ನಾವು ಶುದ್ಧ ಭಕ್ತಿಲಿ ಈ ತರ ಇದ್ರೆ ಭಗವಂತ ಅವರೇ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ ಹರೇ ಕೃಷ್ಣ. ಈ ಅರ್ಜುನ ಹೇಳ್ತಾ ಇದ್ದಾರೆ ಅರ್ಜುನಿಗೆ, ಓ ಅರ್ಜುನ, ನನ್ನಲ್ಲಿ ಗಾಢ ಪ್ರೇಮವಿಟ್ಟು ಅವ್ರಿಗೆ ಅಷ್ಟು ಪ್ರೀತಿ ಗೋಪಿಕಾ ಸ್ತ್ರೀಯರಿಗೆ, ಆದ್ರಿಂದ ಅವರು ನನಗೆ ಆಶ್ರಯ ನೀಡೋದ್ರಲ್ಲೇ ಅವರು ಬೇರೆ ಏನು ಯೋಚನೆ ಮಾಡೋದಿಲ್ಲ. ಗೋಪಿಯರನ್ನು ಮೀರಿಸಿದ ಅವರು ಹೈಯೆಸ್ಟ್. ಪರಮಾತ್ಮ ಹೇಳ್ತಾರೆ, ನನಗೆ ಆಶ್ರಯ ನೀಡುವುದರಲ್ಲಿ ಗೋಪಿಯರನ್ನು ಮೀರಿಸಿದವರೇ ಇಲ್ಲ. ತಮ್ಮ ದೇಹಗಳು ಇರುವುದೇ ನನಗಾಗಿ ಅಂತ ಗೋಪಿಯರು ಅಲಂಕಾರ ಮಾಡ್ಕೊಳ್ತಾರೆ. ಈ ಕಾರಣಕ್ಕಾಗಿ ಅವರು ತಮ್ಮ ದೇಹಗಳನ್ನು ಸ್ವಚ್ಛ ಮಾಡಿಕೊಳ್ತಾರೆ ಹಾಗೂ ಅಲಂಕರಿಸಿಕೊಳ್ತಾರೆ ಅಂತ ಪರಮಾತ್ಮ. ನಾವು ಯಾವಾಗ ಶುದ್ಧ ಪ್ರೇಮ ಈ ತರ ಪ್ರೇಮದಲ್ಲಿ ಇರ್ತೀವೋ ಆವಾಗ ಭಗವಂತನೊಡನೆ ನಮ್ಮ ಆತ್ಮೀಯ ಸಂಬಂಧ
ಮೊದಲಿಂದನೇ ಇದೆ ಅಲ್ವಾ, ಭಗವಂತನ ಜೊತೆ ನಮ್ಮ ಸಂಬಂಧ ಇದೆ, ನಮ್ಮ ಸಂಬಂಧ ಮರುಸ್ಥಾಪನೆ ಆಗುತ್ತೆ. ನಮಗೆ ಭಗವಂತ ವಿಶೇಷವಾಗಿ ಪರಮಾತ್ಮ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಇದರ ಶುದ್ಧ ಭಕ್ತಿ ಇದ್ದರೆ ಭಗವಂತ ನಮಗೆ ನಿರ್ದೇಶನಗಳನ್ನು ಕೊಡ್ತಾ ಇರ್ತಾನೆ. ಪರಮಾತ್ಮ ಪರಮಾತ್ಮ ಗೋಪಿಕಾಸ್ತ್ರೀಯರನ್ನ ಅರ್ಥ ಮಾಡ್ಕೊಂಡು ಅವರು ಅಲಂಕಾರ ಮಾಡ್ಕೊಳ್ಳೋದು, ಅವ್ರು ಏನೇ ಕೆಲಸ ಮಾಡಿ ಏನೇ ಮಾಡೋದು ನನಗೋಸ್ಕರನೇ ಮಾಡ್ಕೋತಾರೆ, ಅಷ್ಟು ಪ್ರೇಮ ಅವರದು ಅಂತ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಕೃಷ್ಣ ಇದು ಅದು ಆದಿಪುರಾಣದಲ್ಲಿ ಇದೆ ಅಂತ ಹೇಳ್ತಾರೆ. ಶ್ಲೋಕ 185. ಅರ ಏಕ ಅದ್ಭುತ ಗೋಪಿ ಭಾವೇರ ಸ್ವಭಾವ ಬುದ್ಧಿರ ಗೋಚೇರ ನಹೇ ಯಹಾರ ಪ್ರಭಾವ. ಹರೇ ಕೃಷ್ಣ. ಹರೇ ಕೃಷ್ಣ. ಊರಿನ ಮಾತಾಜಿ ಓದಿ. ಊರಿನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನಗೆ ಕೇಳ್ತಾ ಇದ್ದೀರಾ ಮಾತಾಜಿ? ಹಾ ಮಾತಾಜಿ. ಓಕೆ. ಶ್ಲೋಕ 185. ಆರ ಏಕ ಅದ್ಭುತ ಗೋಪಿ ಭಾವೇರ ಸ್ವಭಾವ ಬುದ್ಧಿರ ಗೋಚರ ನಹೇ ಯಹರ ಪ್ರಭಾವ. ಆರ ಇನ್ನೊಂದು, ಏಕ ಒಂದು, ಅದ್ಭುತ ಆಶ್ಚರ್ಯಕರ, ಗೋಪಿ ಭಾವೇರ ಗೋಪಿಯರ ಮನೋಲಹರಿಯ, ಸ್ವಭಾವ ಪ್ರಕೃತಿ, ಬುದ್ಧಿರ ಬುದ್ಧಿವಂತಿಕೆಯ, ಗೋಚರ ಗ್ರಹಿಕೆಗೆ ಸಿಗುವ ವಸ್ತು, ನಹೇ ಇಲ್ಲ ಯಾಹಾರ ಯಾವುದರ, ಪ್ರಭಾವ ಶಕ್ತಿ. ಅನುವಾದ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಗೋಪಿಯರ ಮನೋಭಾವದ ಇನ್ನೊಂದು ಅದ್ಭುತ ಮಗ್ಗಲೂ ಇದೆ. ಆ ಮಗ್ಗಲನ್ನು ಬುದ್ಧಿಯು ಎಷ್ಟು ಮಾತ್ರವೂ ಗ್ರಹಿಸಲಾರದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲೇನು ಹೇಳ್ತಾರೆ, ಗೋಪಿಯರ ಅವರ ಮನೋಭಾವ, ನಾವು ಏನೇ ಕೆಲಸ ಮಾಡಬೇಕು ನಮ್ಮ ಪ್ರಜ್ಞೆ ಅದೇ ಮುಖ್ಯ ಅಲ್ವಾ. ಗೋಪಿಯರ ಮನೋಭಾವ ಭಗವಂತನಿಗೆ ಸಂಪೂರ್ಣವಾಗಿ ಮೀಸಲಾಗಿದ್ದರಿಂದ ಪ್ರೇಮ ಭಕ್ತಿ, ಅವರ ಒಂದು ಮಗ್ಗಲು ಇದು ಕಾಣಿಸಿದ್ರುವೆ ಅವರ ಬುದ್ಧಿ ಎಷ್ಟು ಅದನ್ನ ಗ್ರಹಿಸ್ಕೊಳಕ್ಕಾಗಲ್ಲ. ಆ ಮಗ್ಗುಲನ ಬುದ್ಧಿ ಎಷ್ಟು ಮಾತ್ರವೂ ಗ್ರಹಿಸಲಾರದು, ಅದನ್ನ ಊಹಿಸ್ಕೊಳಕ್ಕೂ ಆಗಲ್ಲ, ಅಷ್ಟು ಪ್ರೇಮ ಅವರಲ್ಲಿ ಅಂತ ಭಗವಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 186. ಗೋಪಿ ಗಣ ಕರೆಯುವೆ ಕೃಷ್ಣ ದರ್ಶನ ಸುಖವಾಂಚಾ ನಾಹಿ ಸುಖಹಯ ಕೋಟಿ ಗುಣ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಲಕ್ಷ್ಮೀ ದೇವಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೇವೆ, ಓದಿ. ಮಾತಾಜಿ ಲಕ್ಷ್ಮಿ PM ಹ್ಯಾಂಡ್ ರೈಸ್ ಮಾಡಿದ್ದೀನಿ. ಇಬ್ರು ಇದೀವಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ಓಕೆ. ಲಕ್ಷ್ಮಿ PM ಮಾತಾಜಿ ಓದಿ. ಲಕ್ಷ್ಮಿ PM ಮಾತಾಜಿ ಓದಿ. ಓದ್ತಾ ಇದ್ದೀನಿ ಮಾತಾಜಿ, ಈಗ ಓದ್ತೀನಿ. ಗೋಪಿ ಗಣ ಕರೆ ಯಾವೇ ಕೃಷ್ಣ ದರುಶನ ಸುಖ ವಾಂಚಿ ನಾಯಿ ಸುಖ ಹಯ ಕೋಟಿ ಗುಣ. ಗೋಪಿಗಣ ಗೋಪಿಯರು ಕರೆ ಮಾಡುವರು ಎಬೆ ಯಾವಾಗ ಕೃಷ್ಣ ದರ್ಶನ ಪ್ರಭು ಕೃಷ್ಣನನ್ನು ನೋಡುವುದು, ಸುಖವಾಂಚ ಸುಖಾಪೇಕ್ಷೆ, ನಾಹಿ ಇಲ್ಲ ಸುಖ ನಲಿವು, ಹಯ ಇದೆ ಕೋಟಿ ಗುಣ ಕೋಟಿಗಟ್ಟಲೆ. ಅನುವಾದ: ಗೋಪಿಯರು ಪ್ರಭು ಕೃಷ್ಣನನ್ನು ಕಂಡಾಗ ಅಮಿತ ಆನಂದವನ್ನು ಗಳಿಸುತ್ತಾರೆ, ಆದರೆ ಇಂತಹ ನವಿಲಿನ ಅಪೇಕ್ಷೆಯೇನು ಅವರಿಗಿರುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲೇನು ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಗೋಪಿಯರು ಕೃಷ್ಣನ್ ಕಂಡಾಗ ಅವ್ರಿಗೆ ಅಮಿತ ಆನಂದ ಅಷ್ಟೇ, ಅವರಿಗೆ ಇನ್ನೇನು ಅಪೇಕ್ಷೆ ಅಂದ್ರೆ ಮನಸ್ಸಲ್ಲಿ ಅದು ಕೇಳ್ಬೇಕು ಆ ಥರ ಏನು ಇಲ್ಲ, ಅಪೇಕ್ಷೆ ಇಲ್ಲದೆ ಅವರು ಫಲಾಪೇಕ್ಷೆ ಏನು ಇಲ್ಲದೆ ಅವರು ಅಷ್ಟು ಶುದ್ಧ ಪ್ರೇಮ. ಇವಾಗ ನಾವು ನಮ್ಮ ಮಕ್ಕಳಿಗೆ ಏನಾರ ಮಾಡ್ಕೊಡ್ತೀವಿ, ಅವಾಗ ನಾವು ಏನಾರ ಅಪೇಕ್ಷೆ ಮಾಡ್ತೀವ, ಇಲ್ಲ ಅಲ್ವಾ, ವಾತ್ಸಲ್ಯ ಪ್ರೇಮದಿಂದ ಮಾಡ್ತೀವಿ. ಆ ಥರ ಅವರು ಪ್ರಭು ಭಗವಂತನೇ ನಮ್ಮ ಒಡೆಯ ಅಂತ ಸಂಪೂರ್ಣವಾಗಿ ಭಗವಂತನಿಗೆ ತಮ್ಮನ್ನು ಅರ್ಪಿಸ್ಕೊಂಡು ಕೃಷ್ಣ ಪ್ರೇಮದಲ್ಲಿ ಅವರು ಮಾಡ್ತಾ ಇದ್ದಾರೆ. ಕೃಷ್ಣನ್ ಕಂಡ ತಕ್ಷಣ ಅವರಿಗೆ ಆನಂದ ಗಳಿಸ್ತಾರೆ, ಭಗವಂತನಿಗೂ ಅಷ್ಟೇ ಸಂತೋಷ. ಆದರೆ ಅವರಿಗೆ ಇಂತಹ ನಲಿವಿನ ಅಪೇಕ್ಷೆ ಏನು ಅವರಿಗಿರುವುದಿಲ್ಲ, ಇನ್ಯಾವ ಅಪೇಕ್ಷೆ ಅವರಿಗೆ ಇರೋದಿಲ್ಲ. ಅವರ ಆನಂದವನ್ನ ತುಂಬಿಕೊಳ್ತಾರೆ ಭಗವಂತನ ನೋಡಿ ಗೋಪಿಯರು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 187. ಗೋಪಿಕಾ ದರ್ಶನೆ ಕೃಷ್ಣೇರಯೇ ಆನಂದಹಯ ತಾಹ ಹೈತೆ ಕೋಟಿ ಗುಣ ಗೋಪಿ ಆಸ್ವಾದಯ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾತಾಜಿ ಓದಿ. ಆದ ನಂತರ ಪದ್ಮಾ ಮಾತಾಜಿ ನಿಮ್ಮ ಟೌನ್. ಅಂಬಿಕಾ ಮಾತಾಜಿ ಓದಿ ಮಾತಾಜಿ. 187. ಗೋಪಿಕಾ ದರ್ಶನಿ ಕೃಷ್ಣೇರಾಯೇ
ಹೈತೆ ಕೋಟಿ ಗುಣ ಗೋಪಿ ಆಸ್ವಾದಯ ಗೋಪಿಕಾ ದರ್ಶನೆ. ಗೋಪಿಯರನ್ನು ನೋಡುವುದರಿಂದ ಕೃಷ್ಣರ ಪ್ರಭು ಕೃಷ್ಣನ ಯಾವುದೇ ಆನಂದ ಹರ್ಷ ಹಯ ಇದೆ ತಹ ಹೈತೆ ಅದಕ್ಕಿಂತ ಕೋಟಿ ಗುಣ ಕೋಟಿ ಗಟ್ಟಲೆ ಗೋಪಿಯರು ಆಸ್ವಾದಯ ಸವಿಯುತ್ತಾರೆ. ಅನುವಾದ: ಗೋಪಿಯರನ್ನು ಕೃಷ್ಣನು ನೋಡಿದಾಗ ಅವನು ಪಡೆವ ಆನಂದಕ್ಕಿಂತ 10 ಕೋಟಿ ಪಟ್ಟು ಹೆಚ್ಚಿನ ಆನಂದವನ್ನು ಗೋಪಿಯರು ಕೃಷ್ಣನನ್ನು ನೋಡಿದಾಗ ಪಡೆಯುತ್ತಾರೆ. ಭಾವಾರ್ಥ: ಗೋಪಿಯರ ಅದ್ಭುತ ಲಕ್ಷಣಗಳು ಕಲ್ಪನೆಗೆ ನಿಲುಕದಾಗಿವೆ. ಆತ್ಮತೃಪ್ತಿಯ ಅಪೇಕ್ಷೆ ಗೋಪಿಯರಿಗಿಲ್ಲ. ಆದರೂ ಅವರನ್ನು ನೋಡಿ ಕೃಷ್ಣನು ಸಂತೋಷಪಟ್ಟಾಗ ಕೃಷ್ಣನ ಆ ಸಂತೋಷದ 10 ಕೋಟಿ ಪಟ್ಟು ಹೆಚ್ಚಿನ ಸಂತೋಷ ಗೋಪಿಯರಿಗಾಗುತ್ತಿತ್ತು. ಅಷ್ಟು ಸಂತೋಷ ಸ್ವಯಂ ಕೃಷ್ಣನಿಗೆ ಆಗುತ್ತಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗೋಪಿಯರು ಕೃಷ್ಣನ್ ನೋಡಿದಾಗ ಅವರು ಪಡೋ ಆನಂದ ಕೃಷ್ಣನಿಗೆ ಆಗೋದಕ್ಕಿಂತ 10 ಕೋಟಿ ಪಟ್ಟು ಆಗ್ತಾ ಇತ್ತಂತೆ. ಅಷ್ಟು ಆನಂದ ಪಡ್ತಾ ಇದ್ರು ಗೋಪಿಯರು ಕೃಷ್ಣನ ನೋಡಿ. ಅಷ್ಟು ಆನಂದ ಪಡ್ತಾ ಇದ್ರು ಅಂದ್ರೆ ಅವರ ಆತ್ಮಕ್ಕೆ ಅಷ್ಟು ಸಂತೋಷ ಆಗ್ತದೆ. ಆತ್ಮತೃಪ್ತಿ ಅವರಿಗೆ ಅದೇನು ಇರಲಿಲ್ಲ. ಅವರಿಗೆ ಆತ್ಮತೃಪ್ತಿಯೇ ಅಪೇಕ್ಷೆನೂ ಇರಲಿಲ್ಲ. ಅವನ್ನ ನೋಡಿದಾಗ ಕೃಷ್ಣ ಸಂತೋಷ ಪಡ್ತಾನೆ ಅನ್ನೋ ಆಸೆ ಅದೇನೂ ಇಲ್ಲ. ಆದರೂ ಅವರು ಕೃಷ್ಣನ ನೋಡಿ ಸಂತೋಷ ಪಟ್ಟಾಗ ಕೃಷ್ಣನ ಸಂತೋಷ 10 ಕೋಟಿ ಪಟ್ಟು, ಅಂದ್ರೆ ಕೃಷ್ಣನಿಗೆ ಆಗೋ ಸಂತೋಷದಕ್ಕಿಂತ ಗೋಪಿಯರಿಗೆ 10 ಕೋಟಿ ಪಟ್ಟು ಅಷ್ಟು ಸಂತೋಷ ಆಗ್ತಾ ಇತ್ತಂತೆ. ನಮಗೆ ಕೃಷ್ಣ ಅಂದ್ರೇನೆ ಅಷ್ಟು ಸಂತೋಷ ಆಗುತ್ತಲ್ವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ಹರೇ ಕೃಷ್ಣ ಮಂತ್ರ ಹೇಳುವಾಗ ಹರೇ ಕೃಷ್ಣ ಕೃಷ್ಣ ಅಂತ ಹೇಳ್ತೀವಲ್ವಾ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಕೃಷ್ಣ ಕೃಷ್ಣ ಅಂತಿದ್ದಾಗ ನಮಗೆ ಎಷ್ಟು ಸಂತೋಷ ಆಗುತ್ತಲ್ವಾ. ಯಾಕೆ ಅಂದ್ರೆ ಅವನು ಎಲ್ಲ ಆನಂದದ ಸಾಗರ. ಅವನು ಈಸ್ ದಿ ರಿಸರ್ವರ್. ಎಲ್ಲದರಲ್ಲೂ ಪರಿಪೂರ್ಣತೆ ಹೊಂದಿರ್ತಾನೆ. ಅವನಲ್ಲಿ ಯಾವುದರಲ್ಲಿ ಎಲ್ಲೂ ಅಪರಿಪೂರ್ಣತೆ ಇಲ್ಲ. ಆದ್ರಿಂದ ನಮಗೆ ಭಗವಂತನ ದಿವ್ಯ ನಾಮವನ್ನು ನೆನೆಸಿದಾಗಲೇ ಅಷ್ಟು ಸಂತೋಷ ಆಗುತ್ತೆ. ಆ ಗೋಪಿಕೆಯರು ಭಗವಂತನ ನೋಡಿ ಅಷ್ಟು ಸಂತೋಷ ಪಡ್ತಾ ಇದ್ರು. ಕೃಷ್ಣನಿಗೆ ಆಗೋ ಸಂತೋಷ 10 ಕೋಟಿ ಪಟ್ಟು ಅಂದ್ರೆ ಅದನ್ನ ನಮಗೆ ಊಹಿಸ್ಕೊಳಕ್ಕೂ ಸಾಧ್ಯತೆ ಇಲ್ಲ. ಹರೇ ಕೃಷ್ಣ. ಆ ತರ ನಾವು ಆಗ್ಬೇಕು ಅಂತ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 188. ತಾಜ ಸಬಾರ ನಾಹಿ ನಿಜ ಸೋಕ ಅನುರೋಧ ತಥಾಪಿ ಬಾಡಯೇ ಸುಖ ಪಡಿಲ ವಿರೋಧ. ಹರೇ ಕೃಷ್ಣ. ಶೈನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಪದ್ಮಾ ಮಾತಾಜಿ, ಸ್ವಾತಿ ಮಾತಾಜಿ, ಪದ್ಮಾ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 188. ತಾಜ್ರ ಸಬಾರ ನಾಹಿ ನಿಜ ಸುಖ ಅನುರೋಧ ತಥಾಪಿ ಬಡೆಯೇ ಸುಖ ಪಡಿಲ ವಿರೋಧ. ತಜ್ ಸಾಬಾರ ಅವರೆಲ್ಲರ ಪೈಕಿ, ನಾಹಿ ಇಲ್ಲ, ನಿಜ ಸುಖ ಸ್ವಂತ ಸುಖಕ್ಕಾಗಿ, ಅನುರೋಧ ವಿನಂತಿ, ತಥಾಪಿ ಹೀಗಿದ್ದು, ಬಾಡಹೆ ಹೆಚ್ಚಿಸುತ್ತದೆ, ಸುಖ ನಲಿವು, ಪಡಿಲ ಸಂಭವಿಸಿತು, ವಿರೋಧ ಪ್ರತಿಯಾದದ್ದು. ಅನುವಾದ: ಗೋಪಿಯರಲ್ಲಿ ಸ್ವಂತ ಸುಖದ ಹಂಬಲ ಇನಿತೂ ಇಲ್ಲ. ಆದರೂ ಕೃಷ್ಣನ ನೋಡಿದಾಗ ಅವರ ಹರ್ಷ ವರ್ಧಿಸುತ್ತದೆ. ಇದು ನಿಜಕ್ಕೂ ವಿಪರ್ಯಾಸವೇ ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಗೋಪಿಯರಲ್ಲಿ ಅವರಿಗೆ ಸ್ವಂತ ಅಂದ್ರೆ ಸ್ವಾರ್ಥದ ಇರ್ಲಿಲ್ಲ. ಅವರಿಗೆ ಸ್ವಾರ್ಥ ಇಲ್ಲ. ಭಗವಂತನಿಗೆ ಸಂತೋಷ ಆಗ್ಬೇಕು. ಮುಖ್ಯವಾಗಿ ಕೃಷ್ಣ ಸಂತೋಷ ಆದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಭಗವಂತ ಸಂತೋಷ ಪಟ್ರೆ ಇಡೀ ಪ್ರಪಂಚನೇ ಸಂತೋಷವಾಗಿರುತ್ತೆ, ಸುಖವಾಗಿರುತ್ತೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರು, ಅವರಿಗೆ ಸ್ವಂತ ತಮ್ಮ ಸುಖನ ಹೆಚ್ಚಿಸ್ಕೋಬೇಕು ಅಂತ ಹಂಬಲ ಆಸೆ ಏನೂ ಇರಲಿಲ್ಲ. ಕೃಷ್ಣನ್ ನೋಡಿದಾಗ ಅವರಿಗೆ ಆಕ್ಚುಲ್ ಆಗಿ ಅವರಿಗೆ ಸಂತೋಷ ತುಂಬಾ ವರ್ಧಿಸ್ತಾ ಇತ್ತು, 10 ಕೋಟಿಯಷ್ಟು. ಇದು ನಿಜಕ್ಕೂ ವಿಪರ್ಯಾಸವೇ ಸರಿ. ಅದು ಭಕ್ತಿ ಅನ್ನೋದು ಆಳದಿಂದ ಆ ಥರ ಬಂದಿರುವಾಗ ಆ ಥರ ಪ್ರೇಮ ಸಂತೋಷ ನಾವು ಅನುಭವಿಸೋದಕ್ಕೆ ಸಾಧ್ಯ. ಹರೇ ಕೃಷ್ಣ. ಇದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತ ನಮ್ಗೆ ಊಹಿಸ್ಕೊಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 189. ಯೇ ವಿರೋಧೇರ ಏಕ ಮಾತ್ರ ದೇಕಿ ಸಮಾಧಾನ ಗೋಪಿಕಾರ ಸುಖ ಕೃಷ್ಣ ಸುಖೇ ಪರ್ಯವಸಾನ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 189. ಯೇ ವಿರೋಧೇರ ಏಕ ಮಾತ್ರ ದೇಕಿ ಸಮಾಧಾನ ಗೋಪಿಕಾರ ಸುಖ ಕೃಷ್ಣ ಸುಖೇ ಪರ್ಯವಸಾನ.
ಈ ವಿರೋಧೇರ ವೈರುಧ್ಯದಲ್ಲಿ ಏಕ ಒಂದು ಮಾತ್ರ ಬೇರೆಯಲ್ಲದ ದೇಕಿ ಕಾಣುವೆನು ಸಮಾಧಾನ ನೆಮ್ಮದಿ ಗೋಪಿಕಾರ ಗೋಪಿಯರ ಸುಖ ಸಂತೋಷ ಕೃಷ್ಣನ ಸುಖದಲ್ಲಿ ಪರ್ಯವಸಾನ ಮುಗಿವು. ಅನುವಾದ: ನನಗೆ ತೋರುವಂತೆ ಈ ವೈರುಧ್ಯಕ್ಕೆ ಒಂದು ಮಾತ್ರ ಪರಿಹಾರವಿದೆ. ಗೋಪಿಯರ ಹರ್ಷವು ಅವರ ಪ್ರೇಮ ಪಾತ್ರವಾದ ಕೃಷ್ಣನ ಹರ್ಷದಲ್ಲಿದೆ. ಧನ್ಯವಾದಗಳು ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರ ಸಂದರ್ಭ ದಿಗ್ಭ್ರಮೆ ಹುಟ್ಟಿಸುವಂತಿದೆ. ಏಕೆಂದರೆ ಆ ಸ್ತ್ರೀಯರು ವೈಯಕ್ತಿಕ ಸುಖಕ್ಕೆ ಆಸೆ ಪಡಲಿಲ್ಲ. ಆದರೂ ಅಂತಹ ಸುಖವನ್ನು ಅವರ ಮೇಲೆ ಹೇರಲಾಯಿತು. ಈ ಒಟ್ಟು ಸಮಸ್ಯೆಗೆ ತೋರುವ ಏಕೈಕ ಪರಿಹಾರವೆಂದರೆ ಗೋಪಿಯರ ಸಂತೋಷವು ಕೃಷ್ಣನ ಸಂತೋಷಕ್ಕೆ ಒಂದು ಸೇಮರೇಖೆಯಂತಿತ್ತು ಎಂಬುದಷ್ಟೇ. ಇದೇ ಕಾರಣ ಹಿಡಿದು ವೃಂದಾವನದಲ್ಲಿನ ಭಕ್ತರು ರಾಧಾರಾಣಿ ಹಾಗೂ ಅವಳ ಸಂಗಾತಿಗಳ ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತಾರೆ. ವ್ಯಕ್ತಿಯು ಗೋಪಿಯರ ಅನುಗ್ರಹವನ್ನು ಸಂಪಾದಿಸಿದನಾದರೆ ಸುಲಭವಾಗಿಯೇ ಕೃಷ್ಣನ ಅನುಗ್ರಹವನ್ನು ಗಳಿಸುತ್ತಾನೆ. ಹೇಗೆಂದರೆ ಗೋಪಿಯರು ಶಿಫಾರಸು ಮಾಡುವುದೇ ತಡ, ಕೃಷ್ಣನು ಭಕ್ತನ ಸೇವೆಯನ್ನು ಒಪ್ಪಿಕೊಳ್ಳುತ್ತಾನೆ. ಆದ್ದರಿಂದಲೇ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಸೇವೆ ಮಾಡುವುದಕ್ಕೆ ಬದಲಾಗಿ ಗೋಪಿಯರನ್ನು ಮೆಚ್ಚಿಸಲು ಬಯಸಿದರು. ಆದರೆ ಚೈತನ್ಯರ ಸಮಕಾಲೀನರು ಪ್ರಭುವರ್ಯರನ್ನು ತಪ್ಪಾಗಿ ಅರ್ಥೈಸಿಕೊಂಡರು. ಹೀಗಾದದ್ದನ್ನೇ ಕಾರಣ ಮಾಡಿಕೊಂಡು ಚೈತನ್ಯರು ಗೃಹಸ್ಥ ಜೀವನವನ್ನು ತ್ಯಜಿಸಿ ಸನ್ಯಾಸ ಸ್ವೀಕರಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲೇನ್ ಹೇಳ್ತಾ ಇದಾರೆ? ಗೋಪಿಯರು ತೋರುವಂತೆ ಈ ವೈರುಧ್ಯಕ್ಕೆ ಒಂದು ಮಾತ್ರ ಪರಿಹಾರವಿದೆ. ಅಂದ್ರೆ ಗೋಪಿಕಾಸ್ತ್ರೀಯರ ಅವರ ಹರ್ಷ ಅವರ ಪ್ರೇಮ ಪಾತ್ರದ ಕೃಷ್ಣನ ಹರ್ಷದಲ್ಲೇ ಅವರಿಗೆ ಇನ್ನೇನು ಅಭಿಲಾಷೆ ಇಲ್ಲ. ಅವರಿಗೆ ಮುಖ್ಯವಾಗಿ ಅವರಿಗೆ ಸ್ವಂತವಾದದ್ದು, ಅವರಿಗೆ ಸೆಲ್ಫಿಶ್ ಇದು ಏನೂ ಇಲ್ಲ. ಅವ್ರ ಮುಖ್ಯ ಅಂದ್ರೆ ಭಗವಂತನಿಗೆ ಸಂತೋಷ ಆಗಬೇಕು ಕೃಷ್ಣನ ಹರ್ಷದಲ್ಲಿ. ಇದರಲ್ಲಿ ಈ ಗೋಪಿಕರ ಸಂದರ್ಭವನ್ನ ನಾವು ನೋಡೋದು ದಿಗ್ಭ್ರಮೆ ಹುಟ್ಟಿಸುವಂತಿದೆ. ಏಕೆಂದ್ರೆ ಆ ಸ್ತ್ರೀಯರು ವೈಯಕ್ತಿಕ ಸುಖಕ್ಕೆ ಆಸೆ ಪಡ್ತಾರೆ. ಅವರದೇ ಆದ ಸ್ವಂತ ಆಸೆ ಇರಲಿಲ್ಲ ಅವರಿಗೆ. ಆ ಸ್ವಂತ ಆಸೆ ಆದ್ರೆ ಅದು ಸ್ವಾರ್ಥ ಆಗೋಗ್ಬಿಡ್ತಲ್ವಾ? ಆ ಥರ ಇಲ್ಲ ಅವ್ರಿಗೆ ಏನೇ ಇದ್ರೂ ಭಗವಂತನಿಗೆ ಸಂತೋಷ ಆಗಬೇಕು. ಆದರೂ ಅಂತಹ ಸುಖವನ್ನು ಅವರ ಮೇಲೆ ಹೇರಲಾಯಿತು. ಅವರಿಗೆ ಸಂತೋಷ, ಅವರು ಸಂತೋಷ ಪಡ್ತಾ ಇದ್ರು. ಈ ಒಟ್ಟು ಸಮಸ್ಯೆಗೆ ತೋರುವ ಏಕೈಕ ಪರಿಹಾರವೆಂದರೆ ಗೋಪಿಯರ ಸಂತೋಷವು ಕೃಷ್ಣನ ಸಂತೋಷಕ್ಕೆ ಒಂದು ಸೀಮಾರೇಖೆ ಅಂತು. ಕೃಷ್ಣ ಸಂತೋಷ ಪಡ್ತಾ ಇದ್ದಲ್ವಾ, ಅದೇ ಮುಖ್ಯವಾಗಿತ್ತು. ಇದು ಕಾರಣ ಹಿಡಿದು ಬೃಂದಾವನದಲ್ಲಿ ಎಲ್ಲರಿಗೂ ತಿಳಿದೋಗ್ಬಿಟ್ಟಿತ್ತು. ರಾಧಾರಾಣಿ ಅವಳ ಸಂಗಾತಿಗಳು ಎಲ್ಲರೂ ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತಾರೆ. ಅದೇ ಥರ ಪ್ರೇಮ ಭಕ್ತಿಯ ಸ್ವರೂಪ ಅಂದ್ರೆ ಈ ಅಧ್ಯಾಯ ನಿಷ್ಕಲ್ಮಶವಾದ ಪ್ರೇಮ ಭರಿತ ಭಕ್ತಿ ಅವರದ್ದು. ಅದು ಹೇಗೆ ಭಗವಂತನ ಆಕರ್ಷಿಸುತ್ತೆ, ಈ ಶುದ್ಧ ಭಕ್ತಿ ಭಗವಂತನನ್ನ ಆಕರ್ಷಿಸಿ ಆತ್ಮೀಯ ಸಂಬಂಧವನ್ನ ಹೇಗೆ ಸ್ಥಾಪಿಸಿತು ಅಂತ. ಹರೇ ಕೃಷ್ಣ. ಆಮೇಲೆ ಈ ಸಂಗಾತಿಗಳ ಸೇವೆ ಸಲ್ಲಿಸಲು ಅವರು ವೃಂದಾವನದಲ್ಲಿಯವರೆಲ್ಲರೂ ಗೋಪಿಯರ ಅನುಗ್ರಹವನ್ನು ಸಂಪಾದಿಸಿದ್ರೆ ನಮ್ಮ ಕೆಲಸ ಇಲ್ಲ, ಕೃಷ್ಣನ ಅನುಗ್ರಹವನ್ನು ಸಂಪಾದಿಸಾಗೇನೆ ಅಂತ ಎಲ್ಲ ತಿಳ್ಕೊಂಡು ಗೋಪಿಯರು ಶಿಫಾರಸು ಮಾಡುವುದೇ ತಡ. ಕೃಷ್ಣನು ಭಕ್ತನ ಸೇವೆಯನ್ನು ಒಪ್ಪಿಕೊಳ್ತಾನೆ. ಅಷ್ಟು ಭಗವಂತನಿಗೆ ಗೋಪಿಯರ ಸ್ತ್ರೀಯರ ಮೇಲೆ ಅಷ್ಟು ನಂಬಿಕೆ, ಅಷ್ಟು ಪ್ರೀತಿ, ಅಷ್ಟು ಆತ್ಮೀಯ ಸಂಬಂಧ, ಆತ್ಮಿಕ ಸಂಬಂಧ ಬಂದಿತ್ತು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ತಿಳ್ಕೊಂಡಿದ್ರು ಗೋಪಿಕಾ ಸ್ತ್ರೀಯರ ಸೇವೆ ಮಾಡೋದ್ರಿಂದಾನೇ ಕೃಷ್ಣನ ಸೇವೆ ಮಾಡೋದು ಭಗವಂತನಿಗೆ ಗೊತ್ತಲ್ವಾ. ಭಗವಂತನಿಗೆ ತನಗಿಂತಲೂ ತನ್ನ ಭಕ್ತರನ್ನ ಸೇವೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಆದ್ರಿಂದ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಸೇವೆ ಮಾಡೋದು ಬದಲಾಗಿ ಗೋಪಿಕಾ ಸ್ತ್ರೀಯರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅದನ್ನು ತಪ್ಪಾಗಿ ಕೆಲವರು ತಿಳ್ಕೊಂಡಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ಗೃಹಸ್ಥ ಜೀವನ ತ್ಯಜಿಸ್ಬಿಟ್ಟು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 190. ಗೋಪಿಕಾ ದರ್ಶನೆ ಕೃಷ್ಣೇರ ಬಾಡೆ ಪ್ರಫುಲ್ಲತಾ ಸೇ ಮಾಧುರ್ಯ ಬಾಡೆ ಯಾರ ನಾಹಿಕಾ ಸಮತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 190. ಗೋಪಿಕಾ ದರ್ಶನೆ ಕೃಷ್ಣೇರ ಬಾಡೆ ಪ್ರಫುಲ್ಲತಾ ಸೇ ಮಾಧುರ್ಯ ಬಾಡೆ ಯಾರ ನಾಹಿಕ ಸಮತಾ. ಗೋಪಿಕಾ ದರ್ಶನೆ ಗೋಪಿಯರನ್ನು ನೋಡುವುದರಲ್ಲಿ ಕೃಷ್ಣೇರ ಕೃಷ್ಣನ ಬಾಡೆ ವರ್ಧಿಸುತ್ತದೆ. ಪ್ರಫುಲ್ಲತಾ ಲವಲವಿಕೆಯು, ಸೇ ಅದು, ಮಾಧುರ್ಯ ಮೋಹಕತೆ, ಬಾಡೆ ವರ್ಧಿಸುತ್ತದೆ. ಯಾರ ಅದರ ನಾಹಿಕ ಇಲ್ಲ. ಸಮತೆ. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ಗೋಪಿಯರನ್ನು ನೋಡಿದಾಗ
ಅವನ ಹರ್ಷವು ವರ್ಧಿಸುತ್ತದೆ. ಆಗ ಅವನ ಅಪೂರ್ವ ಮೋಹಕತೆಯೂ ವರ್ಧಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಗೋಪಿಕಾಸ್ತ್ರೀಯರನ್ನು ನೋಡಿದಾಗ ಅವರ ಹರ್ಷ ಭಗವಂತನಿಗೆ ಹರ್ಷ ವೃದ್ಧಿ ಆಗುತ್ತೆ ಅಂದ್ರೆ ಹೆಚ್ಚಿಸುತ್ತೆ. ಈಗ ಅವನ ಅಪೂರ್ವ ಮೋಹಕತೆಯು ವರ್ಧಿಸುತ್ತದೆ. ಯಾವಾಗ ಭಗವಂತನಿಗೆ ಹರ್ಷ ಜಾಸ್ತಿ ಆಗುತ್ತೋ, ಅವಾಗ ಸಂತೋಷ ಆದಾಗ ಅವಾಗ ಮೋಹಕತೆನುವೇ ಪ್ರೀತಿನುವೇ ಜಾಸ್ತಿ ಆಗುತ್ತೆ. ಅಂದ್ರೆ ಭಗವಂತನೊಡನೆ ನಮ್ಮ ಆತ್ಮಿಕ ಸಂಬಂಧ ಹೇಗೆ ಸ್ಥಾಪಿತವಾಗುತ್ತೆ, ಆ ಥರ ನಾವು ಶುದ್ಧ ಭಕ್ತಿ, ಗೋಪಿಕಾಸ್ತ್ರೀಯರ ಶುದ್ಧ ಭಕ್ತಿಯನ್ನು ಇದು ತೋರಿಸ್ತಾ ಇದೆ. ಹರೇ ಕೃಷ್ಣ. ಶುದ್ಧ ಭಕ್ತಿ ಶ್ಲೋಕ 191. ಆಮಾರ ದರ್ಶನೆ ಕೃಷ್ಣ ಪಾಯಿಲ ಏತ ಸುಖ ಏಯಿ ಸುಖೆ ಗೋಪೀರ ಪ್ರಫುಲ್ಲ ಅಂಗಮುಖ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಅನ್ಮಿಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಅಮರ ದರ್ಶನೆ ಕಾಲ ಪಾಯಿಲ ಏತ ಸುಖ ಏಯಿ ಸುಖೆ ಗೋಪೀರ ಪ್ರಫುಲ್ಲಾಂಗ ಮುಖ. ಅಮರ ದರ್ಶನೆ, ನನ್ನನ್ನು ನೋಡುವುದರಿಂದ ಕೃಷ್ಣ ಪ್ರಭು ಕೃಷ್ಣನು ಪಾಯಿಲ ಪಡೆದನು, ಏತ ಅಷ್ಟು, ಸುಖ ನಲಿವನ್ನು, ಏಯಿ ಈ ಸುಖೆ ನಲಿವು, ಗೋಪೀರ ಗೋಪಿಯರ, ಪ್ರಫುಲ್ಲ ಪೂರ್ತಿ ಅರಳಿದ, ಅಂಗ ಮುಖ ದೇಹಗಳು ಹಾಗೂ ಮುಖಗಳು. ಅನುವಾದ: ಗೋಪಿಯರು ಎಂದುಕೊಳ್ಳುತ್ತಾರೆ, ನನ್ನನ್ನು ನೋಡಿ ಕೃಷ್ಣನು ಅಧಿಕ ಸಂತೋಷವನ್ನು ಪಡೆದನು. ಇಂತಹ ಒಂದು ಆಲೋಚನೆಯೇ ಅವರ ಮನಸ್ಸು ಹಾಗೂ ದೇಹಗಳ ಚೆಲುವನ್ನು, ಪರಿಪೂರ್ಣತೆಯನ್ನು ಹೆಚ್ಚಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮಾತಗಳು ಇಲ್ಲಿ ಹರೇ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಅಂದ್ರೆ ಗೋಪಿಯರು ಅಂದ್ಕೊಳ್ತಾ ಇರುತ್ತೆ, ನನ್ನ ನೋಡಿ ಕೃಷ್ಣ ನನ್ನನ್ನು ನೋಡಿ ಕೃಷ್ಣ ಅಧಿಕ ಸಂತೋಷ ಪಡ್ತಾ ಇದ್ದಾನೆ ಅಂತ ಅವರು ಒಂದು ಆಲೋಚನೆ ಮನಸ್ಸೊಳಗಡೆ ಒಂದು ಆಸೆ ಇಟ್ಕೊಳ್ತಾರಲ್ವಾ. ಭಗವಂತನಿಗೆ ಸಂತೋಷ ಆಗ್ಬೇಕು, ನಾವು ಏನ್ ಮಾಡ್ತೀವೋ ಅವರಿಗೆ ಏನು ಸ್ವಾರ್ಥ ಇರೋದಿಲ್ಲ, ಅದರಿಂದ ಅಂದ್ಕೊಳ್ತಾರಲ್ವಾ, ನನ್ನ ನೋಡಿ ಕೃಷ್ಣ ಸಂತೋಷ ಪಡ್ಕೊತಾ ಇದ್ದಾನೆ ಅಂತ ಒಂದು ಆಲೋಚನೆ ಮಾಡಿದ್ರೇನೆ ಅವರ ಮನಸ್ಸು ಮತ್ತು ದೇಹಗಳ ಚೆಲುವು ಇನ್ನೂ ಪರಿಪೂರ್ಣತೆಯನ್ನು, ಇನ್ನೂ ಅವರ ಭಕ್ತಿಯ ಪರಿಕಾಷ್ಠೆ ಹೆಚ್ಚಾಗ್ತಾ ಇತ್ತು. ಅಂದ್ರೆ ನಾವು ಮನಸ್ಸಲ್ಲಿ ಭಾವಗ್ರಾಹಿ ಜನಾರ್ದನ ಅಲ್ವಾ ಭಗವಂತ, ನಾವು ಮನಸ್ಸಲ್ಲಿ ಏನ್ ಅನ್ಕೊಳ್ತೀವೋ ಅದು ಮುಖ್ಯ. ಆ ಥರ ಅವರು ಗೋಪಿಕಾಸ್ತ್ರೀಯರು ಅನ್ಕೊಳ್ತಾ ಇದ್ರು, ನನ್ನನ್ನು ನೋಡಿ ಕೃಷ್ಣ ಅಧಿಕ ಸಂತೋಷ ಪಡ್ತಾ ಇದ್ದಾನೆ, ನನ್ನಿಂದ ಭಗವಂತನಿಗೆ ಅಷ್ಟು ಸಂತೋಷ ಸಿಗ್ತಾ ಇದೆ ಅಂತ ಅವ್ರು ಅನ್ಕೊಳ್ತಾ ಇದ್ರಿಂದಾನೇ ಅವರ ಮನಸ್ಸು, ಅವರ ಚೆಲುವು, ಅವರ ಎಲ್ಲ ಪರಿಪೂರ್ಣತೆಯನ್ನು ಹೊಂದುತ್ತಾ ಇತ್ತು. ಅದು ಭಗವಂತನೇ ಪರಿಪೂರ್ಣ ಅಲ್ವಾ, ಅವನ ಸಂಬಂಧ ನಾವು ಇಟ್ಕೊಂಡ್ರೆ ನಾವು ಅವನಲ್ಲಿ ಒಂದು ಅಂಶ, ಆದ್ರಿಂದ ನಾವು ಸ್ವಲ್ಪ ಏನಾದರೂ ಸ್ವಲ್ಪ ಪರಿಪೂರ್ಣತೆಯನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಗೋಪಿಕಾಸ್ತ್ರೀಯರು ಭಗವಂತನ ಆತ್ಮೀಯ ಸಂಬಂಧದಿಂದ ಆತ್ಮಿಕ ಸಂಬಂಧ ಬಳಸ್ಕೊಂಡಿರೋದ್ರಿಂದ ಅವರು ಪರಿಪೂರ್ಣತೆ ಹೆಚ್ಚಿತ್ತು. ಮನಸ್ಸು ದೇಹ ಎಲ್ಲ ಸಂಪೂರ್ಣ ಪರಿಪೂರ್ಣತೆಯನ್ನ ಅಂದ್ರೆ ಹೈಯೆಸ್ಟ್ ಪಾಯಿಂಟ್ ಹೋಗಿತ್ತು ಅಂತ ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 192. ಗೋಪಿ ಶುಭ ದೇಖಿ ಕೃಷ್ಣೇರ ಶೋಭಾ ಬಾಡೆಯತ, ಕೃಷ್ಣ ಶೋಭಾ ದೇಖಿ ಗೋಪೀರ ಶೋಭಾ ಬಾಡೆ ತಥಾ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 192. ಗೋಪಿ ಶೋಭಾ ದೇಖಿ ಕೃಷ್ಣೇರ ಶೋಭಾ ಬಾಡೆಯತ, ಕೃಷ್ಣ ಶೋಭಾ ದೇಖಿ ಗೋಪೀರ ಶೋಭಾ ಬಾಡೆ ತಥಾ. ಗೋಪಿ ಶೋಭಾ ಗೋಪಿಯರ ಚೆಲುವು, ದೇಖಿ ನೋಡುವುದು, ಕೃಷ್ಣೇರ ಪ್ರಭು ಕೃಷ್ಣನ, ಶೋಭಾ ಚೆಲುವು, ಬಾಡೆ ವರ್ಧಿಸುತ್ತದೆ, ಯಥ ಎಷ್ಟೋ ಅಷ್ಟು, ಕೃಷ್ಣ ಶೋಭಾ ಕೃಷ್ಣನ ಚೆಲುವು, ದೇಖಿ ನೋಡುವುದು, ಗೋಪಿಯರ ಶುಭ ಚೆಲುವು, ಬಾಡೆ ವರ್ಧಿಸುತ್ತದೆ, ತಥಾ ಅಷ್ಟು. ಅನುವಾದ: ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರ ಚೆಲುವನ್ನು ನೋಡಿದಾಗ ಕೃಷ್ಣನ ಚೆಲುವು ವರ್ಧಿಸುತ್ತದೆ, ಮತ್ತು ಕೃಷ್ಣನ ಚೆಲುವನ್ನು ಗೋಪಿಯರು ಹೆಚ್ಚು ಹೆಚ್ಚು ನೋಡಿದ ಹಾಗೆಲ್ಲ ಅವರ ಚೆಲುವು ಇನ್ನಷ್ಟು ಹೆಚ್ಚಾಗುತ್ತದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲೇನ್ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಭಗವಂತನೇ ಮೊದಲೇ ಸಂಪೂರ್ಣ ಚೆಲುವು, ಅವನು ಷಡ್ಡೈಶ್ವರ್ಯ ಗುಣ ಸಂಪನ್ನ ಅಲ್ವಾ, ಎಲ್ಲಾದ್ರಲ್ಲೂ ಪರಿಪೂರ್ಣತೆ ಹೊಂದಿರೋನು. ಅವನ ಚೆಲುವಿನ ಒಂದು ಎಲ್ಲೆ ಅನ್ನೋದೇ ಇಲ್ಲ. ಅವನು ಕೋಟಿ ಮನ್ಮಥ ಸ್ವರೂಪ ಭಗವಂತನಿಗೆ. ಆದ್ರೆ ಆ ಗೋಪಿಕಾ ಸ್ತ್ರೀಯರ ಚೆಲುವನ್ನು ನೋಡಿದಾಗ ಭಗವಂತನ ಚೆಲುವು ಹೆಚ್ಚಾಗ್ತಾ ಇತ್ತಂತೆ. ಅಂದ್ರೆ ಅವನೇ ಸಂಪನ್ನ, ಇನ್ನು ಗೋಪಿಯರ ಚೆಲುವನ್ನು ನೋಡಿದ ತಕ್ಷಣ ಇನ್ನೂ ಅದು ವರ್ಧಿಸ್ತಾ ಇತ್ತು, ಇನ್ನೂ ಅಧಿಕವಾಗ್ತಾ ಇತ್ತು. ಮತ್ತೆ ಅವರ ಚೆಲುವನ್ನು ನೋಡಿ ಗೋಪಿಕೆಯರು ಹೆಚ್ಚೆಚ್ಚು ಸಂತೋಷ ಪಡ್ತಾ
ಇದ್ರಿಂದ ಅವರು ಹೆಚ್ಚೆಚ್ಚು ನೋಡಿದಷ್ಟು ಅವರ ಚೆಲುವು ಇನ್ನೂ ಹೆಚ್ಚಾಗ್ತಾ ಇತ್ತು. ಅಂದರೆ ನಾವು ಯಾವ ಥರ ಪ್ರೀತಿನ ಬೆಳೆಸ್ಕೊಂಡು ಹೋಗ್ತೀವಿ ಅದು ವರ್ಧನೆ ಆಗುತ್ತೆ. ಇವಾಗ ದ್ವೇಷ ಬೆಳೆಸ್ಕೊಂಡು ಹೋದ್ರೆ ಅದೇ ದ್ವೇಷ ಇದಾಗ್ಬಿಡುತ್ತೆ. ಆದ್ರಿಂದ ದ್ವೇಷ ಬಿಟ್ಟು ಈ ಥರ ಪ್ರೀತಿ ಬೆಳೆಸ್ಕೊಂಡು ಅವರಲ್ಲಿ ಯಾವುದು ಸ್ವಾರ್ಥತೆ ಅನ್ನೋ ಭಾವನೆನೇ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಎಲ್ಲ ವರ್ಧನೆ ಆಗ್ತಾ ಇತ್ತು. ಭಗವಂತ ನೋಡ್ತಾ ಇದ್ದರಿಂದ ಭಗವಂತ ಪರಿಪೂರ್ಣ ಎಲ್ಲದರಲ್ಲೂ. ಅದೇ ಗುಣಗಳು ಅವರು ಭಗವಂತನ ಚೆಲುವು ಸಂಪೂರ್ಣತೆ ಅದು ಗೋಪಿಕೆಯರಿಗೂ ಚೆಲುವನ್ನು ತಂದುಕೊಟ್ಟು ಅವರು ತುಂಬ ಸುಂದರವಾಗಿ ಕಾಣ್ತಾ ಇದ್ರು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 193. ಏಯಿ ಮತ ಪರಸ್ಪರ ಪಡೆ ಹುಡ ಗುಡಿ ಹುಡಿ ಪರಸ್ಪರ ಬಾಡೆ ಕೇಹ ಮುಖ ನಾಹಿ ಮುಡಿ. ಹರೇ ಕೃಷ್ಣ. ರಾಜು ತಂಬಟ್ ಪ್ರಭುಜಿ ಓದಿ. ರಾಜು ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಶ್ಲೋಕ 193. ಏಯಿ ಮತ ಪರಸ್ಪರ ಪಡೆ ಹುಡ ಹೂಡಿ ಪರಸ್ಪರ ಬಾಡೆ ಕೇಹ ಮುಖ ನಾಹಿ ಮೂಡಿ. ಏಯಿ ಮತ ಹೀಗೆ ಪರಸ್ಪರ ಒಬ್ಬರಿಗೊಬ್ಬರು ಪಡೆ ಆಗುತ್ತದೆ. ಹುಡಾಹುಡಿ ಹೋರಾಟ ಪರಸ್ಪರ ಒಬ್ಬರಿಗೊಬ್ಬರು ಬಾಡೆ ವರ್ಧಿಸುತ್ತದೆ. ಕೇಹ ಯಾರೊಬ್ಬರು ಮುಖವನ್ನು ನಾಹಿ ಇಲ್ಲ ಮುಡಿ ಮುಚ್ಚಿಕೊಳ್ಳುವುದು. ಅನುವಾದ ಪ್ರಭುಪಾದವರಿಂದ ಜಯವಾಗಲಿ. ಹೀಗೆ ಅವರವರ ಸ್ಪರ್ಧೆ ಏರ್ಪಡುತ್ತದೆ. ಆ ಪೈಪೋಟಿಯಲ್ಲಿ ಯಾರೊಬ್ಬರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡೋತ್ಪನ್ನ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಂದರೆ ಇವಾಗ ನಮ್ಗೆ ಲೌಕಿಕದಲ್ಲೂ ಅಷ್ಟೇ ಅಲ್ವಾ, ಒಬ್ರಿಗೊಬ್ರಿಗೂ ಸ್ಪರ್ಧೆ ಹೇಳುತ್ತೆ. ನಾನು ಹೆಚ್ಚು ಅಂತ. ಆದರೆ ಈ ಭಕ್ತಿ ಮಾಡೋದ್ರಲ್ಲಿ ಅವ್ರಿಗೆ ಸ್ಪರ್ಧೆ ಇತ್ತು. ಅವರ ಭಕ್ತಿ ಪ್ರೇಮಪೂರಿತ ಭಕ್ತಿಯಲ್ಲಿ ಅವರವರಲ್ಲೇ ಸ್ಪರ್ಧೆ ಇರ್ತಾ ಇತ್ತು. ಈ ಪೈಪೋಟಿಯಲ್ಲಿ ಯಾರೊಬ್ರು ಸೋಲಕ್ಕೆ ಒಪ್ಕೋತಾ ಇರಲ್ಲ. ಒಬ್ಬರಿಗಿಂತ ಒಬ್ರು ಪ್ರತಿಯೊಬ್ಬರಿಗೂ ಭಕ್ತಿ ಪರಾಕಾಷ್ಠೆ ಇತ್ತಲ್ವ ಅವರಿಗೆ. ಆದ್ರಿಂದ ಅವರು ಎಲ್ಲರೂ ಯಾರು ಸೋಲನ್ನು ಒಪ್ಕೊಳ್ಳದೆ ಒಬ್ಬರಿಗಿಂತ ಒಬ್ರು ತುಂಬಾ ಭಕ್ತಿಯಿಂದಾನೇ ಇದ್ರು. ಅವರಲ್ಲಿ ಸ್ಪರ್ಧೆ ಏರಿದ್ರುವೆ ನಮ್ಮ ತರ ಸ್ಪರ್ಧೆ ಇರಲಿಲ್ಲ ಲೌಕಿಕದಷ್ಟು. ಅದು ಅಲೌಕಿಕವಾದದಲ್ವಾ, ಅದರಲ್ಲಿ ಯಾರೊಬ್ರಿಗೂ ಸೋಲಾಗ್ತಾ ಇರಲಿಲ್ಲ, ಎಲ್ರಿಗೂ ಗೆಲುವೆ ಆಗ್ತಾ ಇತ್ತು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 194. ಕಿಂತು ಕೃಷ್ಣೇರ ಸುಖ ಹಯ ಗೋಪಿ ರೂಪ ಗುಣೆ ತಾಜರ ಸುಖೆ ಸುಖ ವೃದ್ಧಿ ಹಯೇ ಗೋಪಿ ಗಣೆ. ಹರೇ ಕೃಷ್ಣ. ವರದ ಹೆಗ್ಡೆ ಮಾತಾಜಿ ಓದಿ. ವರದ ಹೆಗ್ಡೆ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕಿಂತು ಕೃಷ್ಣೇರ ಸುಖ ಹಯ ಗೋಪಿ ರೂಪ ಗುಣಿಂ ತಾಂಗರ ಸುಖೆ ಸುಖ ವೃದ್ಧಿ ಹಯೇ ಗೋಪಿ ಗಣಿಂ. ಅನುವಾದ: ಹೀಗಿರುತ್ತಾ ಕೃಷ್ಣನು ಗೋಪಿಯರ ಸದ್ಗುಣಗಳು ಹಾಗೂ ರೂಪದಿಂದ ಸುಖವನ್ನು ಪಡೆಯುತ್ತಾನೆ. ಕಿಂತು ಆದರೆ ಕೃಷ್ಣೇರ ಪ್ರಭು ಕೃಷ್ಣನ ಸುಖ ಸಂತೋಷವು ಹಯ ಇದೆ ಗೋಪಿ ರೂಪಗಣಿ ಗೋಪಿಯರ ಗುಣ ಹಾಗೂ ರೂಪಗಳಲ್ಲಿ ತಾಂಗರ ಅವನ ಸುಖದಲ್ಲಿ ಸುಖ ವೃದ್ಧಿ ಸಂತೋಷ ವರ್ಧನೆ ಹಯೇ ಇದೆ ಗೋಪಿಗಣೆ ಗೋಪಿಯರಲ್ಲಿ. ಅನುವಾದ: ಶಿಲಾಪ್ರಪಾದರಿಂದ ಶಿಲಾಪ್ರಪಾದಿಗೆ ಜಯವಾಗಲಿ. ಹೀಗಿರುತ್ತಾ ಕೃಷ್ಣನು ಗೋಪಿಯರ ಸದ್ಗುಣಗಳು ಹಾಗೂ ರೂಪದಿಂದ ಸುಖವನ್ನು ಪಡೆಯುತ್ತಾನೆ. ಕೃಷ್ಣನು ಸಂತುಷ್ಟನಾದುದನ್ನು ಗೋಪಿಯರು ನೋಡಿದಾಗ ಅವರ ಮುದವು ವರ್ಧಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಕೃಷ್ಣ ಗೋಪಿಯರ ಸದ್ಗುಣಗಳನ್ನು ನೋಡಿ ಯಾರು ಹಾಗೂ ರೂಪದಿಂದ ಸುಖವನ್ನು ಪಡೀತಾನೆ, ಸಂತೋಷ ಪಡ್ತಾನೆ. ಆವಾಗ ಕೃಷ್ಣನು ಎಷ್ಟು ಸಂತುಷ್ಟ ಆಗ್ತಾನೋ ಗೋಪಿಯರು ನೋಡಿದಾಗ ಅವರ ಪ್ರೀತಿ ಭಗವಂತನ ಕಡೆ ಇರೋ ಅವರ ಪ್ರೀತಿ ಮುಖ್ಯ ಅಲ್ವಾ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಕೃಷ್ಣನ ಅವರು ಸಂತೋಷ ಪಡಿಸ್ತಾರೆ. ಯಾವಾಗ ಭಗವಂತ ಸಂತೋಷ ಆದ್ನೋ ಅವಾಗ ಯಸ್ಮಿನ್ ತುಷ್ಟೇ ಜಗತ್ ಸೃಷ್ಟಿ, ಇಡೀ ಜಗತ್ತೇ ಸಂತೋಷವಾಗುತ್ತೆ ಅಲ್ವಾ. ಹರೇ ಕೃಷ್ಣ. ಆದ್ರಿಂದ ಆ ಗೋಪಿಕಾಸ್ತ್ರೀಯರ ಸದ್ಗುಣಗಳನ್ನು ನೋಡಿ ಭಗವಂತ ತುಂಬಾ ಸಂತೋಷ ಪಡ್ತಾ ಇದ್ದ. ಅದನ್ನ ನೋಡಿ ಗೋಪಿಯರಿಗೂ ತುಂಬಾ ಮುದ ಅಂದ್ರೆ ಪ್ರೀತಿ ವರ್ಧಿಸ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಆನಂದಾಂಬುದಿ ವರ್ಧನವು ಅಂದ್ರೆ ಅಷ್ಟು ಸಂತೋಷ ಉಕ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 195. ಅತಯೇವ ಸೇಯಿ ಸುಖ ಕೃಷ್ಣ ಸುಖ ಪೋಷೆ ಏಯಿ ಹೇತು ಗೋಪಿ ಪ್ರೇಮೇ ನಾಹಿ ಕಾಮ ದೋಷೆ. ಹರೇ ಕೃಷ್ಣ. ಯಶೋಧ ಮಾತಾಜಿ ಓದಿ. ಯಶೋಧ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಶೋಧ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಬಂಗೇರ ಮಾತಾಜಿ ಓದಿ. ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತಿದ್ದಾರೆ ಅವರು. ಓಕೆ. ಯಶೋಧ ಮಾತಾಜಿ ಓದ್ಲ ಮಾತಾಜಿ. ಓದಿ ಮಾತಾಜಿ.
ಶ್ಲೋಕ 195. ಆತ ಏವ ಸೇಯಿ ಸುಖ ಕೃಷ್ಣ ಸುಖ ಪೋಷೆ ಏಯಿ ಏತು ಗೋಪಿ ಪ್ರೇಮಿ ನಾಹಿ ತೋ ಮದೋಷೆ. ಆತ ಏವ ಆದ್ದರಿಂದ ಸೇಯಿ ಅದು ಸುಖ ನಲಿವು ಕೃಷ್ಣ ಸುಖ ಪ್ರಭು ಕೃಷ್ಣನ ಸುಖವನ್ನು ಪೋಷೆ ಚೈತನ್ಯ ತುಂಬುತ್ತದೆ. ಏಯಿ ಈ ಏತು ಕಾರಣ ಗೋಪಿ ಪ್ರಮೆ ಗೋಪಿಯರ ಪ್ರೇಮದಲ್ಲಿ ನಾಯಿ ಇಲ್ಲ ಕಾಮದೋಷೆ ಲೈಂಗಿಕ ಸುಖದ ದೋಷ. ಅನುವಾದ: ಹೀಗೆ ಗೋಪಿಯರ ಸಂತೋಷವು ಕೃಷ್ಣನ ಸಂತೋಷವರ್ಧನ ಮಾಡುವುದನ್ನು ನಾವು ಕಾಣುತ್ತೇವೆ. ಹೀಗಿರುವ ಕಾರಣ ಗೋಪಿಯರ ಪ್ರೇಮದಲ್ಲಿ ಲೈಂಗಿಕತೆಯ ದೋಷವಿಲ್ಲ. ಭಾವಾರ್ಥ: ಲಾವಣವತಿಯರಾದ ಗೋಪಿಯರನ್ನು ನೋಡಿ ಕೃಷ್ಣನು ಮುದಗೊಳ್ಳುತ್ತಾನೆ. ಈ ಮುದವು ಗೋಪಿಯರಲ್ಲಿ ಹರ್ಷವನ್ನು ನುಗ್ಗಿಸುತ್ತದೆ. ಅವರ ಯೌವನ ಭರಿತ ಮುಖಗಳು ಹಾಗೂ ದೇಹಗಳು ಸಂತೋಷದಿಂದ ಅರಳುತ್ತವೆ. ಹೀಗೆ ಕೃಷ್ಣ ಹಾಗೂ ಗೋಪಿಯರ ನಡುವಣ ಸೌಂದರ್ಯ ವರ್ಧನೆಯ ಸ್ಪರ್ಧೆಯು ಮೇರೆ ಇಲ್ಲದಾಗಿರುವಂತೆ ಸೂಕ್ಷ್ಮತರದ್ದು ಆಗಿದೆ. ಆದರೆ ಪ್ರಾಪಂಚಿಕ ನೀತಿನಿಷ್ಠರು ಈ ಪ್ರೇಮ ವ್ಯವಹಾರಗಳು ಶುದ್ಧಾಂಗವಾಗಿ ಶೃಂಗಾರ ಲೀಲೆಯೆಂದು ತಪ್ಪಾಗಿ ಗ್ರಹಿಸುತ್ತಾರೆ. ಆದರೆ ಈ ಪ್ರೇಮ ವ್ಯವಹಾರವು ಸರ್ವತಾ ಲೌಕಿಕವಲ್ಲ. ಏಕೆಂದರೆ ಕೃಷ್ಣನನ್ನು ತೃಪ್ತಿಪಡಿಸಬೇಕೆನ್ನುವ ಗೋಪಿಯರ ಉತ್ಕಟ ಆಕಾಂಕ್ಷೆಯು ಇಡೀ ಸಂದರ್ಭಕ್ಕೆ ಪರಿಶುದ್ಧ ದೈವ ಪ್ರೇಮದ ಛಾಯೆಯನ್ನು ಒದಗಿಸಿಕೊಡುತ್ತದೆ. ಇಂತಹ ಪರಿಶುದ್ಧ ದೈವ ಪ್ರೇಮದ ಪರಿಸರದಲ್ಲಿ ಲೈಂಗಿಕತೆಯ ಒಂದು ಸಣ್ಣ ಚುಕ್ಕೆಯೂ ಇರುವುದಿಲ್ಲ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಿಷ್ಕಲ್ಮಶವಾದ ಗೋಪಿಕಾಸ್ತ್ರೀಯರ ಪ್ರೇಮ ಭರಿತ ಭಕ್ತಿಯ ಭಗವಂತನನ್ನ ಯಾವ ರೀತಿ ಇದ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಗೋಪಿಕೆಯರ ಸಂತೋಷ ಕೃಷ್ಣನ ಸಂತೋಷ ವರ್ಧನೆ ಮಾಡೋದನ್ನ ನಾವು ನೋಡುತ್ತಾ. ಗೋಪಿಕಾಸ್ತ್ರೀಯರ ಸಂತೋಷ ಭಗವಂತನಿಗೆ ತುಂಬಾ ಸಂತೋಷ ಕೊಡುತ್ತೆ. ಹಂಗಾಗಿ ಹಿಂಗಿರೋ ಕಾರಣ ಗೋಪಿಕೆಯರಲ್ಲಿ ಪ್ರೇಮದಲ್ಲಿ ಲೈಂಗಿಕ ಮೋಹ ಇರೋದಿಲ್ಲ ಅವರಿಗೆ. ಹರೇ ಕೃಷ್ಣ. ಅದು ತಪ್ಪಾಗಿ ತಿಳ್ಕೊಬಾರ್ದು. ಲೈಂಗಿಕ ಮೋಹ ಇರೋದಿಲ್ಲ. ಈ ಲೌಕಿಕದಲ್ಲಿ ಏನ್ ಮಾಡ್ತಾರೆ, ಅದನ್ನೇ ತಪ್ಪಾಗಿ ತಿಳ್ಕೊಳ್ತಾರೆ. ಆದ್ರೆ ಆ ಲಾವಣ್ಯವತಿಯರ ಗೋಪಿಯರು ಕೃಷ್ಣನ ನೋಡಿ ತುಂಬಾ ಪ್ರೀತಿಯಿಂದ ಅವರ ಸಂತೋಷ, ಆಮೇಲೆ ಅವರ ಯೌವನ, ಅವರ ಮುಖಗಳು, ಸೌಂದರ್ಯ ಎಲ್ಲ ಅರಳ್ತಾ ಇತ್ತು, ಸಂತೋಷದಿಂದ ಅರಳ್ತಾ ಇತ್ತು. ಹೀಗಿರುವಾಗ ಕೃಷ್ಣ ಹಾಗೂ ಗೋಪಿಯರ ನಡುವಣ ಸಂಬಂಧವು ಸ್ಪರ್ಧೆಯು ಮೇರೆ ಇಲ್ಲದಾಗಿತ್ತು. ಅಂದ್ರೆ ಅದಕ್ಕೊಂದು ಕೊನೆನೇ ಇರಲಿಲ್ಲ, ಅಷ್ಟು ಪ್ರೀತಿ ಸೂಕ್ಷ್ಮತರದ್ದು ಆಗಿದೆ. ಆದರೆ ಪ್ರಾಪಂಚಿಕ ನಿಷ್ಠಿವೇಷ್ಟರು ಅಂದ್ರೆ ಈ ಲೌಕಿಕದಲ್ಲಿ ಏನ್ ತಿಳ್ಕೊಳ್ತಾರೆ, ಈ ತರ ಶೃಂಗಾರ ನಿಲೆ ಇದನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಭಾವಿಸ್ತಾರೆ. ಏನು ಅಂತ ಆಕರ್ಷಣೆ ಅಂತ ಎಲ್ಲ ತಿಳ್ಕೊಳ್ತಾರೆ. ಆದ್ರೆ ಈ ಪ್ರೇಮ ವ್ಯವಹಾರ ಸಾಧಾರಣವಾದಲ್ಲ, ಸರ್ವತಾ ಲೌಕಿಕವಲ್ಲ. ಇದು ಪವಿತ್ರವಾದ ದಿವ್ಯವಾದದ್ದು. ಏಕೆಂದ್ರೆ ಕೃಷ್ಣನನ್ನು ತೃಪ್ತಿಪಡಿಸೋಸ್ಕರ ಅವರ ಮುಖ್ಯ ಉದ್ದೇಶ ಏನು, ಭಗವಂತನಿಗೆ ಸಂತೋಷ ಆಗಲಿ ಅಂತ ಅವರು ಕೆಲಸ ಮಾಡ್ತಾ ಇದ್ರು. ಅವರಲ್ಲಿ ಸ್ವಂತ ಆಸೆ ಅಕ್ಕರೆ ಇರಲಿಲ್ಲ, ಸೆಲ್ಫಿಶ್ ಇದಿರಲಿಲ್ಲ, ಸ್ವಾರ್ಥತೆ ಇರಲಿಲ್ಲ. ಅವರ ಪ್ರೇಮ ನಿಷ್ಕಲ್ಮಶವಾದ ಪ್ರೇಮ. ಈ ಪರಿಶುದ್ಧ ಪ್ರೇಮದ ಪರಿಸರದಲ್ಲಿ ಲೈಂಗಿಕತೆಯ ಅಂಶ ಅನ್ನೋದು ಚೂರು ಚುಕ್ಕೆಯೂ ಇರೋದಿಲ್ಲ. ಆ ಥರ ಯೋಚನೆ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 196. ಉಪೇತ್ಯವತಿ ಸುಂದರಿ ತತಿಭಿರ್ ಅಭ್ಯಚ್ಯುತಂ ಸ್ಮಿತಾಂಕುರ ಕರಂಬಿತೈರ್ ನಟದ್ ಅಪಾಂಗ ಭಕ್ತೇಶತೈಃ ಸ್ತನಸ್ಸವಕ ಸಂಚರನ್ ನಯನ ಚಂಚರೀಕಾಂಚಲಂ ವ್ರಜೆ ವಿಜಯಿನಂ ಭಜೆ ವಿಪಿನ ದೇಶತಃ ಕೇಶವಂ. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 196. ಉಪೇತಪತಿ ಸುಂದರಿ ತತಿಭೀರ್ ಅಭ್ಯರ್ಚಿತಂ ಸ್ಮಿತಾಂಕುರ ಕರಮಿಭ್ರತೈರ್ನಟದ್ ಅಪಾಂಗ ಭಂಗಶತೈ ಸ್ತನಸ್ತವಕ ಸಂಚರನ್ ನಯನ್ ಚಂಚರಿಕಾಂಚಲಂ ವ್ರಜೆ ವಿಜಯಿನಂ ಭಜೆ ವಿಪಿನ ದೇಶತ ಕೇಶವಂ. ಉಪೇತ್ಯ ತಮ್ಮ ಅರಮನೆಗಳ ಉಪ್ಪರಿಗೆಗಳ ಮೇಲೆ ಹತ್ತಿ ಪತಿ ಹಾದಿಯಲ್ಲಿ ಸುಂದರಿ ತತಿಭಿ ಆವಿಹಿ ವ್ರಜದ ಸ್ತ್ರೀಯರಿಂದ ಅಭರ್ಚಿತಂ ಪೂಜಿಸಲ್ಪಡುವ ಸ್ಮಿತಾಂಕುರ ಕರಮಿಭೈತೈ ಚಿಗುರುಗಳಂತಹ ಮೃದು ಮಂದಹಾಸದಿಂದ ಕೂಡಿದ ನರ್ತನ ಅಪಾಂಗ ಓರೆನೋಟಗಳ ಭಂಗಿ
ಶತೈ ನೂರಾರು ಭಂಗಿಗಳಲ್ಲಿ ಸ್ತನಸ್ತವಕ ಅಸಂಖ್ಯ ಸ್ತನಗಳ ಸಂಚರತ್ ಅಲೆದಾಟ ನಯನ್ ಎರಡು ಕಣ್ಣುಗಳ ಚಂಚರಿಕ್ ದುಂಬಿಗಳ ಹಾಗೆ ಅಚಲಂ ಯಾರ ಗಣ್ಣಗಳು ವ್ರಜದಲ್ಲಿ ವಿಜಯಿನಂ ಬರುವುದು ಭಜೆ ಪೂಜಿಸುತ್ತೇನೆ ವಿಪಿನ ದೇಶತಃ ಅರಣ್ಯದಿಂದ ಕೇಶವಂ ಪ್ರಭು ಕೇಶವನನ್ನು ಅನುವಾದ ವ್ರಜದ ಅರಣ್ಯದಿಂದ ಹಿಂತಿರುಗಿ ಬರುತ್ತಿರುವ ಪ್ರಭು ಕೇಶವನನ್ನು ನಾನು ಪೂಜಿಸುತ್ತೇನೆ ಅವನನ್ನು ಗೋಪಿಯರು ಪೂಜಿಸುತ್ತಾರೆ ಅವನನ್ನು ನೋಡಲೆಂದು ತಮ್ಮ ಅರಮನೆಗಳ ಉಪ್ಪರಿಗೆಗಳ ಮೇಲೆ ಹತ್ತಿ ನಿಲ್ಲುತ್ತಾರೆ ಅಲ್ಲದೆ ನೂರಾರು ತೆರೆಯ ನಾಟ್ಯಮಯ ನೋಟಗಳಿಂದ ಹಾಗೂ ಮೃದು ಮಂದಹಾಸದಿಂದ ಕೇಶವನನ್ನು ಮಾರ್ಗ ಮಧ್ಯದಲ್ಲಿ ಸಂಧಿಸುತ್ತಾರೆ ಇತ್ತ ಕೇಶವನ ಕುಡಿಗಣ್ಣ ನೋಟವು ಕರಿಯ ಬಣ್ಣದ ದೊಡ್ಡ ದೊಡ್ಡ ಭೃಂಗಗಳಂತೆ ಗೋಪಿಯರ ಸ್ತನಗಳ ಮೇಲೆ ಹರಿಯುತ್ತದೆ ಭಾವಾರ್ಥ ಮೇಲಿನ ಶ್ಲೋಕವು ಶ್ರೀಲರೂಪ ಗೋಸ್ವಾಮಿ ವಿರಚಿತ ಸ್ತವಮಾಲೆಯ ಕೇಶವಾಷ್ಟಕದಲ್ಲಿ 8ರಲ್ಲಿ ಕಂಡುಬರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲೇನು ಹೇಳ್ತಾ ಇದ್ರೆ, ವ್ರಜದ ನಿವಾಸಿಗಳು ಭಗವಂತ ವ್ರಜದ ಅರಣ್ಯದಿಂದ ಹಿಂತಿರುಗಿ ಬರ್ತಾ ಇರುವಾಗ ಕೇಶವನನ್ನು ನಾನು ಪೂಜಿಸ್ತೀನಿ ಅಂದ್ಬಿಟ್ಟು ಗೋಪಿಯರು ಪೂಜಿಸ್ತಾರೆ. ಅವರೆಲ್ಲರೂ ಭಗವಂತ ನೋಡೋದಕ್ಕೆ ಅಷ್ಟು ಉತ್ಸುಕತೆಯಿಂದ ಅರಮನೆಗಳ ಉಪ್ಪರಿಗೆ ಅಂದರೆ ಮಾಡಿ ಮೇಲೆ ಹೋಗಿ ಹತ್ಕೊಂಡು ನಿಲ್ತಾರೆ. ಅಲ್ಲದೆ ಅಲ್ಲಿ ನೂರಾರು ಜನ ನಾಟ್ಯಮಯ ನೋಟಗಳಿಂದ ಎಲ್ಲರೂ ಅವರ ಕಣ್ಣುಗಳಲ್ಲಿ ಭಗವಂತನ ತುಂಬಿಕೊಂಡು ಅಷ್ಟು ಪ್ರೇಮಮಯವಾಗಿ ಮಂದಹಾಸದಿಂದ ಕೇಶವನನ್ನು ಮಾರ್ಗ ಮಧ್ಯದಲ್ಲಿ ಸಂಧಿಸುತ್ತಾರೆ. ಇತ್ತ ಕೇಶವ ಕುಡಿಗಣ್ಣ ನೋಟ, ಭಗವಂತನ ಆ ನೋಟ ಕರಿಯ ಬಣ್ಣದ ದೊಡ್ಡ ದೊಡ್ಡ ಸ್ತನ ಭೃಂಗಗಳು ಅಂದರೆ ದುಂಬಿಗಳಂತೆ ಭಗವಂತನು ಎಲ್ಲರನ್ನೂ ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ. ಶ್ಲೋಕ ಮೇಲೆ ಇದು ರೂಪ ಗೋಸ್ವಾಮಿಯವರ ವಿರಚಿಸಿರುವ ಸ್ತವಮಾಲೆ ಕೇಶವಾಷ್ಟಕದಲ್ಲಿ 8ರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು ಇನ್ನೊಂದು ಶ್ಲೋಕ ಓದ್ಬೋದಲ್ವಾ ಮಾತಾಜಿ? ಹರೇ ಕೃಷ್ಣ. 197 ಶ್ಲೋಕ 197. ಆರ ಏಕ ಗೋಪಿ ಪ್ರೇಮೇರ ಸ್ವಾಭಾವಿಕ ಚಿಹ್ನ ಏ ಪ್ರಕಾರೆ ಹಯ ಪ್ರೇಮ ಕಾಮ ಗಂಧಹೀನ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ ಓದಿ. ಗಾಯತ್ರಿ ದೇವಿ ಮಾತಾಜಿ. ಮಾತಾಜಿ ಅವ್ರು ಓದಲ್ಲ ಮಾತಾಜಿ, ಅವ್ರಿಗೆ ಆಗಲ್ಲ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಓದ್ತೀನಿ ಮಾತಾಜಿ. ಅರ ಏಕ ಗೋಪಿ ಪ್ರೇಮೇರ ಸ್ವಾಭಾವಿಕ ಚಿಹ್ನ ಈ ಪ್ರಕಾರೆ ಹಾಯ ಪ್ರೇಮ ಕಾಮ ಗಂಧಹೀನ. ಗೋಪಿಯರ ಪ್ರೇಮದಲ್ಲಿ ಕಾಮಕತೆಯೋ ಲೇಷವೂ ಇಲ್ಲವೆಂಬುದನ್ನು ತೋರಿಸುವ ಇನ್ನೊಂದು ಸ್ವಾಭಾವಿಕ ಲಕ್ಷಣವಿದೆ. ಓದ್ತೀನಿ. ಇನ್ನೊಂದು ಏಕ ಒಂದು ಗೋಪಿ ಪ್ರೇಮೇರ ಗೋಪಿಯರ ಪ್ರೇಮದ ಸ್ವಾಭಾವಿಕ ಸಹಜ ಚಿಹ್ನ ಲಕ್ಷಣ ಏ ಯಾವುದು ಪ್ರಾಕಾರೆ ರೀತಿಯಲ್ಲಿ ಹಯ ಇದೆ ಪ್ರೇಮ ಒಲುಮೆ ಕಾಮಗಂಧಹೀನ ಲೈಂಗಿಕತೆಯ ಲೇಷವೂ ಇಲ್ಲದೆ. ಗೋಪಿಯರ ಅನುವಾದ. ಗೋಪಿಯರ ಪ್ರೇಮದಲ್ಲಿ ಕಾಮಕತೆಯ ಲೇಷವೂ ಇಲ್ಲವೆಂಬುದನ್ನು ತೋರಿಸುವ ಇನ್ನೊಂದು ಸ್ವಾಭಾವಿಕ ಲಕ್ಷಣವಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲೇನು ಹೇಳ್ತಾ ಇದ್ದಾರೆ, ಗೋಪಿಯರ ಪ್ರೇಮದಲ್ಲಿ ಕಾಮಕತೆ ಅನ್ನೋದಿಲ್ಲ. ಕಾಮಕತೆ ಅಂದ್ರೆ ಕಾಮ ಅಂದ್ರೆ ಅಲ್ಲಿ ಕುರುಡೋದು, ಇದು ಕತ್ಲಾಗ್ಬಿಡುತ್ತೆ. ಅದು ಅಲ್ಲಿ ಬರೀ ಪ್ರೇಮ. ಪ್ರೇಮ ಅಂದ್ರೆ ಆ ಸೂರ್ಯ ಪ್ರಕಾಶನಷ್ಟು ಅದು ಕೃಷ್ಣನೇ. ಕೃಷ್ಣ ಅಂದ್ರೆ ಸೂರ್ಯ, ಆ ಪ್ರೇಮ ಅಂದ್ರೆ ಸೂರ್ಯ. ಅಲ್ಲಿ ಪ್ರಕಾಶ ಇರುತ್ತೆ, ಅಲ್ಲಿ ಕಾಮದ ಇದೇ ಇಲ್ಲ, ವಾಸನೆನೇ ಇರೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಭಗವಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಅಷ್ಟು ಪವಿತ್ರವಾದದ್ದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 198. ಗೋಪಿ ಪ್ರೇಮೇ ಕರೆ ಕೃಷ್ಣ ಮಾಧುರ್ಯೇರ ಪುಷ್ಟಿ ಮಾಧುರ್ಯೇ ಬಾಡಾಯ ಪ್ರೇಮ ಅಂಜಾಮಹ ತುಷ್ಟಿ. ಹರೇ ಕೃಷ್ಣ. ಮಧುಮಯಿ ಮಾತಾಜಿ ಓದಿ ಮಾತಾಜಿ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, 1 minute. ಹರೇ ಕೃಷ್ಣ. ಗೋಪಿ ಪ್ರೇಮೇ ಕರೆ ಕೃಷ್ಣ ಮಾಧುರ್ಯೇರ ಪುಷ್ಟಿ ಮಾಧುರ್ಯೇ ಬಾಣಾಯ ಪ್ರೇಮ ಹಾನಮಹ ತುಷ್ಟಿ. ಗೋಪಿ ಪ್ರೇಮೆ ಗೋಪಿಯರ ಪ್ರೇಮವು ಕರೆ ಮಾಡುತ್ತದೆ ಕೃಷ್ಣ ಮಾಧುರ್ಯರ ಕೃಷ್ಣನ ಮನಮೋಹಕತೆಯ ಪುಷ್ಟಿ ಪೋಷಣೆ ಮಾಧುರ್ಯೇ ಮಾದಕತೆಯು
ಬಾಡಾಯ ವರ್ತಿಸುವಂತೆ ಮಾಡುತ್ತದೆ. ಪ್ರೇಮ ಒಲುಮೆ ಹನ ಆಗಿದ್ದು ಮಹಾತುಷ್ಟಿ ಅಧಿಕ ತೃಪ್ತಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರ ಪ್ರೇಮವು ಕೃಷ್ಣನ ಮನಮೋಹಕತೆಗೆ ಪುಷ್ಟಿ ನೀಡುತ್ತದೆ. ಇದರಿಂದ ಗೋಪಿಯರು ಬಹಳ ಸಂತುಷ್ಟರಾಗುತ್ತಾರಾಗಿ ಕೃಷ್ಣನ ಆ ಮೋಹಕತೆಯು ಮತ್ತೆ ಗೋಪಿಯರ ಪ್ರೇಮವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರೋ ಫೋನ್ ಮಾಡ್ತಾನೆ ಇದ್ದಾರೆ, ಕೇಳಿಸೋದೇ ಇಲ್ಲ. ಒಂದ್ ನಿಮಿಷ. ಹರೇ ಕೃಷ್ಣ, ಕ್ಷಮಿಸಿ. ಆಮೇಲೆ ಮಾಡ್ತೀನಿ. ಕ್ಲಾಸ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಗೋಪಿಯರ ಪ್ರೇಮ 198 ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಗೋಪಿಯರ ಪ್ರೇಮ ಯಾವ ತರ ಇತ್ತು ಅನ್ನೋದು ಹೇಳ್ತಾರೆ. ಗೋಪಿಯರ ಪ್ರೇಮವು ಕೃಷ್ಣನ ಮನಮೋಹಕತೆಗೆ ಪುಷ್ಟಿ ಕೊಡುತ್ತದೆ, ಭಗವಂತನಿಗೆ ಪುಷ್ಟಿ ಕೊಡುತ್ತೆ. ಅವರ ಪ್ರೇಮ ಅಷ್ಟು ಅತ್ಯುನ್ನತ ಮಟ್ಟದಾಗಿರುತ್ತೆ. ಇದರಿಂದ ಗೋಪಿಕೆಯರು ಬಹಳ ಸಂತುಷ್ಟರಾಗಿ ಕೃಷ್ಣನ ಆ ಮೋಹಕತೆಯು ಮತ್ತೆ ಗೋಪಿಯರ ಪ್ರೇಮವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ. ಗೋಪಿಯರ ಪ್ರೇಮದಿಂದ ಭಗವಂತನಿಗೆ ಮೋಹನೆ ಜಾಸ್ತಿ ಆಗುತ್ತೆ. ಭಗವಂತನ ಮೋಹ ನೋಡ್ತಾ ನೋಡ್ತಾ ಗೋಪಿಕೆಯರು ಬಹಳ ಸಂತುಷ್ಟರಾಗಿ ಕೃಷ್ಣನ ಆ ಮೋಹಕತೆಯು ಮತ್ತೆ ಗೋಪಿಯರ ಪ್ರೇಮವನ್ನು ಇನ್ನೂ ಹೆಚ್ಚು ಮಾಡ್ತದೆ. ಅಂದ್ರೆ ಇದು ವೃದ್ಧಿ ಆಗ್ತಾ ಇರುತ್ತೆ. ಆನಂದಾಂಬುದಿ ವರ್ಧನಂ ಅಂತ ಪ್ರೇಮ ಜಾಸ್ತಿ ಆಗ್ತಾ ಇರ್ತದೆ ಭಗವಂತನ ಮೇಲೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 199. ಪ್ರೀತಿ ವಿಷಯಾನಂದೇ ತದ್ ಆಶ್ರಯ ಆನಂದ ತಾಜ್ಜಾನಾಹಿ ನಿಜ ಸುಖ ವಾಂಚಾರ ಸಂಬಂಧ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರೀತಿ ವಿಷಯಾನಂದೇ ತದ್ ಆಶ್ರಯಾನಂದ ತಾಜ್ ನಾಹಿ ನಿಜ ಸುಖ ವಾಂಚಾರ ಸಂಬಂಧ. ಪ್ರೀತಿ ವಿಷಯಾನಂದದೇ ಪ್ರೀತಿಗೆ ಪಾತ್ರವಾದ ವಸ್ತುವಿನ ಹರ್ಷದಲ್ಲಿ ತತ್ ಆ ಪ್ರೇಮದ ಆಶ್ರಯಾನಂದದ ಆಶ್ರಯಸ್ಥಾನದ ಆನಂದ ತಜ್ ಅದು ನಾಹಿ ಅಲ್ಲ ನಿಜ ಸುಖ ವಾಂಚಾರ ಸ್ವಂತ ಸುಖಾಪೇಕ್ಷೆಯು ಸಂಬಂಧ ನಂಟು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರೇಮಕ್ಕೆ ಆಶ್ರಯ ಕೊಟ್ಟವರ ಸಂತೋಷವು ಅದೇ ಪ್ರೇಮಕ್ಕೆ ಪಾತ್ರರಾದವರ ಸಂತೋಷದಲ್ಲಿದೆ. ಇದು ವ್ಯಕ್ತಿಗತ ಸುಖಾಪೇಕ್ಷೆಯನ್ನು ಮೂಲ ಮಾಡಿಕೊಂಡ ರೀತಿಯ ನಂಟಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಗವಂತನ ಜೊತೆ ಗೋಪಿಕಾಸ್ತ್ರೀಯರ ಪ್ರೇಮ ಯಾವ ತರ ಇತ್ತು ಅಂದ್ರೆ, ಆಶ್ರಯ ಕೊಟ್ಟರ ಸಂತೋಷ ಅದು ಪ್ರೇಮಕ್ಕೆ ಪಾತ್ರರಾದವರ ಸಂತೋಷದಲ್ಲಿದೆ. ಅದು ವ್ಯಕ್ತಿಗತವಾಗಿ ಅಂದ್ರೆ ಯಾವುದೇ ಅವರಿಗೆ ಸೆಲ್ಫಿಶ್ ಅಂದ್ರೆ ಸ್ವಂತ ಅಪೇಕ್ಷೆ ಏನು ಬಡಿಸ್ತಾ ಇರಲಿಲ್ಲ. ಆದ್ರಿಂದ ಮೂಲ ಉದ್ದೇಶ ಅವರ ಪ್ರಜ್ಞೆ ಯಾವ ತರ ಇತ್ತು? ಅವರು ಭಗವಂತನಿಗೆ ಸಂತೋಷ ಕೊಟ್ರೆ ನಮಗೆ ಸಂತೋಷ ಮುಖ್ಯ ಅವರದು. ಆದ್ರಿಂದ ಅವರ ಉದ್ದೇಶ ಆ ತರ ಇದ್ದಿದ್ದರಿಂದ ವ್ಯಕ್ತಿಗತ ಸುಖ ಅಪೇಕ್ಷೆಯನ್ನು ಮೂಲ ಮಾಡಿಕೊಳ್ಳುವ ರೀತಿಯಲ್ಲಿ ಇರಲಿಲ್ಲ. ಆ ಥರ ಗೋಪಿಕಾಸ್ತ್ರೀಯರ ಭಗವಂತನ ಪ್ರೇಮ ಆ ಥರ ಇರುತ್ತೆ. ಶುದ್ಧ ಭಕ್ತಿ ಅವರು ಮಾಡ್ತಾ ಇದ್ದ ಅವ್ರ ಶುದ್ಧ ಭಕ್ತಿ ಏನು, ನಿಷ್ಕಲ್ಮಶವಾದ ಪ್ರೇಮಪರಿತ ಭಕ್ತಿ ಭಗವಂತನನ್ನ ಆಕರ್ಷಿಸಿ ಅವನೊಂದಿಗೆ ಆತ್ಮಿಕ ಸಂಬಂಧವನ್ನ ಜಾಸ್ತಿ ಮಾಡ್ತಾ ಇತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ನಿಲ್ಲಿಸ್ಲಾ ಮಾತಾಜಿ? ಹರೇ ಕೃಷ್ಣ. 6 o'clock ಆಗಿದೆ ಮಾತಾಜಿ, ಇನ್ನು ನಿಲ್ಲಿಸಿ ಮಾತಾಜಿ. ಮತ್ತೆ ನಾಳೆ ಪಿ ಇಂದಲೇ ಸ್ಟಾರ್ಟ್ ಮಾಡುವ, ಓದಿಸುವ. 200 ಅಲ್ಲ? ಹರೇ ಕೃಷ್ಣ. 200 ಶ್ಲೋಕ 200 ನಾಳೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ಶ್ರೀಲ ಪ್ರಭುಪಾದ್ ಕಿ ಜೈ. ಹರಿದಾಸ ನಾಮದ ಹರಿದಾಸ್ ಠಾಕೂರ್ ಕಿ ಜೈ. ಎಲ್ಲರಿಗೂ, ಇಲ್ಲಿರುವ ಭಕ್ತವಂತರ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಅಷ್ಟು ಗೊತ್ತಿಲ್ಲ ಮಾತಾಜಿ. ಹೇಳಿದ್ದೀನಿ. ಹರೇ ಕೃಷ್ಣ. ನಿಮ್ಮೆಲ್ಲರ ಪ್ರೀತಿ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ನನಗೆ ಇಲ್ಲಿ ತುಂಬಾ ತಿಳಿದವರೆಲ್ಲ ಇದ್ದೀರಾ. ನಾನು ಸ್ವಲ್ಪ ಏನಾರ ತಪ್ಪು ಬಿಟ್ಟು ಕ್ಷಮೆ ಮಾಡಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಶೇರ್ ಮಾಡಿ ತುಂಬಾ ಸಹಾಯ ಮಾಡಿದ್ರೆ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತು ಧನ್ಯವಾದಗಳು ಮಾತಾಜಿ. ಅವಕಾಶ ಸಿಗಲಿಲ್ಲ, ಅವರು ನಾಳೆ ಓದಿ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಎಂಡ್ ಮಾಡೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮೀಟಿಂಗ್ ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದಾರೆ. ಅಟೆಂಡೆನ್ಸ್ ಹಾಕಿದ್ದೇನೆ. ಹಾಕಿ ಅಟೆಂಡೆನ್ಸ್. ಹರೇ ಕೃಷ್ಣ. ಮಾತಾಜಿ ಎಂಡ್